ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್ ಮತ್ತು ಮಾಸ್ಟರ್ ಪ್ಲಾನರಿ ಗ್ರೂಪ್. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮಾತುಕತೆಯಲ್ಲಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಕಲ್ಲು ಮರಳಿನ ಜೊತೆಗೆ ಲಾರಿ ಸೀಸ್ನ ಆತಂಕ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ರಾಜ್ಯ ಸರ್ಕಾರ ಕಲ್ಲು ಗಣಿಗಾರಿಕೆ ಪರವಾನಗಿ ನವೀಕರಣ ಹಾಗೂ ಹೊಸ ಪರ್ಮಿಟ್ ಸ್ಥಗಿತಗೊಳಿಸಿರುವುದರಿಂದ ಕರಾವಳಿ ಜಿಲ್ಲೆಯಲ್ಲಿ ನಿರ್ಮಾಣ ಚಟುವಟಿಕೆ ಅಸ್ತವ್ಯಸ್ತಗೊಂಡಿದ್ದು, ಸರ್ಕಾರ ಜನರ ಉದ್ಯೋಗದ ಹಕ್ಕು ಕಸಿದುಕೊಂಡಿದೆ ಎಂಬ ಆರೋಪ ಕೂಡ ವ್ಯಕ್ತವಾಗುತ್ತಿದೆ. ಜಿಲ್ಲೆಯಲ್ಲಿ ಗಣಿಗಾರಿಕೆ ಚಟುವಟಿಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಜಲ್ಲಿಕಲ್ಲು, ಶಿಲೆ, ಕೆತ್ತನೆ ಕಲ್ಲು, ಕೆಂಪು ಕಲ್ಲು, ಮರಳು ಸಹಿತ ಎಲ್ಲ ಗಣಿ ಉತ್ಪಾದಕ ಸಾಮಗ್ರಿಗಳು ಸಿಗದೆ ನಿರ್ಮಾಣ ವಲಯದಲ್ಲಿ ಭಾರೀ ಏರುಪೇರಾಗಿದೆ. ಪರವಾನಗಿ ನೆಪದಲ್ಲಿ ಕಾರ್ಮಿಕರ ಲಾರಿ, ಟಿಪ್ಪರ್, ಪಿಕಪ್ ಇನ್ನಿತರ ವಾಹನ ಕತ್ತಿ, ಪಿಕ್ಕಾಸು, ಸುತ್ತಿಗೆ ವಶಪಡಿಸಿಕೊಂಡು ದುಡಿಯದಂತೆ ಮಾಡಿ ಅನ್ನ ಕಿತ್ತುಕೊಳ್ಳುವ ಕೆಲಸವನ್ನ ಸರ್ಕಾರ ಪೊಲೀಸರ ಮೂಲಕ ಮಾಡಿಸುತ್ತಿದೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಕಲ್ಲು ಗಣಿಗಾರಿಕೆ ಸ್ಥಗಿತಗೊಂಡಿದ್ದರಿಂದ ಸಾವಿರಾರು ಕಾರ್ಮಿಕರು ಉದ್ಯೋಗವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರೆಲ್ಲರ ಹೊಟ್ಟೆಗೆ ಕಲ್ಲು ಬಿದ್ದಿದೆ. ಕಟ್ಟಡ ನಿರ್ಮಾಣ ಮತ್ತು ಮಳೆಗಾಲದ ತುರ್ತು ದುರಸ್ತಿಗೆ ರಸ್ತೆ ಕಾಮಗಾರಿ ಶಾಖೆಗಳಲ್ಲಿ ನಿರ್ಮಾಣ ಸಾಮಗ್ರಿ ಕೊರತೆ ಉಂಟಾಗಿದೆ. ಸರ್ಕಾರದ ಅಧಿಕಾರಿಗಳಿಂದ ಹೊಸ ಕಾನೂನು ರೂಲ್ಸ್ಗಳಿಂದಾಗಿ ಕೆಂಪು ಕಲ್ಲು ಪಾಯ ಮತ್ತು ಸಾಗಾಟದಲ್ಲಿ ಹಾಗೂ ಸರ್ಕಾರಿ ಕಟ್ಟಡ ಅಥವಾ ಯಾವುದೇ ಮನೆ ಕಟ್ಟಿ ಗೃಹ ಪ್ರವೇಶ, ಸರ್ಕಾರಿ ಕಟ್ಟಡ ಉದ್ಘಾಟನೆ ಆಗುವವರೆಗೆ ದುಡಿಯುವ ಅದೆಷ್ಟೋ ಕಾರ್ಮಿಕರು ಕೆಲಸ ಇಲ್ಲದೆ ಕಂಗಾಲಾಗಿದ್ದಾರೆ. ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂತು ಎನ್ನುವಾಗಲೇ ಸರ್ಕಾರದಿಂದ ಬರುವ ಹೊಸ ಕಾನೂನಿಂದಾಗಿ ಕೆಂಪು ಕಲ್ಲು ಲೋಡ್ ರೋಡಿಗೆ ಇಳಿಯುವಾಗಲೇ ಫೈನ್ ಎಂಬ ಪರಿಯನ್ನ ಎಳೆದು ಆತ ಲಾರಿಯನ್ನೇ ನಡೆಸದ ರೀತಿ ರೂಲ್ಸ್ ಹಾಕಿ ಬಿಡುತ್ತಾರೆ. ಜೊತೆಗೆ ಮರಳುಗಾರಿಕೆಗೂ ಕೂಡ ಇದೇ ರೂಲ್ಸ್. ಇನ್ನಾದರೂ ದಯವಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು, ಸಾರ್ವಜನಿಕರು ಎಚ್ಚೆತ್ತುಕೊಂಡು ಕೆಂಪು ಕಲ್ಲು ಹಾಗೂ ಹೊಯ್ಗೆಗಳಿಗೆ ನೀಡುವ ಪರವಾನಗಿಯ ರೂಲ್ಸ್ ಕಾನೂನು ಸಡಿಲಗೊಳಿಸಿ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಕೈಗೆಟುಕುವ ದರದಲ್ಲಿ ನೀಡಬೇಕೆಂಬುದು ಗುತ್ತಿಗೆದಾರರ ಮನವಿ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಸರ್, ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲಿನ ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಇದಕ್ಕೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದು ನೋಡಿ. ಎಮ್ಮೆಗೆ ಜ್ವರ ಬಂದರೆ ಎತ್ತಿಗೆ ಬರ ಎಳೆದ ಅಂತ ಮಾತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿನ ಈ ಪರಿಸ್ಥಿತಿಯನ್ನು ಆ ರೀತಿಗೆ ಹೋಲಿಸಬಹುದು. ಇಲ್ಲಿ ತಪ್ಪು ಮಾಡುವವರು ಯಾರು, ಕಷ್ಟ ಅನುಭವಿಸುವವರು ಯಾರು? ಸರ್ಕಾರಿ ಸ್ವತ್ತುಗಳನ್ನು ಕದಿಯುವುದು ಅಪರಾಧವೇ ಅಲ್ಲ ಅಂತ ಹೇಳುವುದಿಲ್ಲ. ಈಗ ನಿಮಗೆ ಕಲ್ಲು ಗಣಿಗಾರಿಕೆ ಇರ್ಬೋದು, ಮರಳುಗಾರಿಕೆ ಇರ್ಬೋದು, ಎಲ್ಲವೂ ಸಹ ಸರ್ಕಾರಿ ಸ್ವತ್ತುಗಳೇ. ಅದನ್ನು ಕದಿಯುವುದು ಅಪರಾಧವೇ, ಅದು ಅಲ್ಲ ಅಂತ ನಾವು ಹೇಳುವುದಿಲ್ಲ. ಆದರೆ ಆ ಎರಡೂ ವಸ್ತುಗಳು ಜನರಿಗೆ ಅಗತ್ಯವಾದದ್ದು. ನೀವು ಸಾರಾಯಿ ಜನರಿಗೆ ಅಗತ್ಯವಾದದ್ದ ಅಲ್ಲ, ಆದರೆ ಅದು ಹವ್ಯಾಸ ಇಲ್ಲದೆ ಅಭ್ಯಾಸವಾಗಿ ಮಾರ್ಪಟ್ಟಿದೆ. ಅಂತ ಸಾರಾಯಿಯನ್ನು ನೀವು ಶೋಕೇಸ್ನಲ್ಲಿ ಇಟ್ಟು ಮಾರಾಟ ಮಾಡ್ತೀರಿ ಸಾರ್ವಜನಿಕರಿಗೆ. ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಅದಕ್ಕೊಂದು ಲೇಬಲ್ ಹಚ್ಚುತ್ತೀರಿ. ನೀವು ಅದರಿಂದ ತೆರಿಗೆಯನ್ನು ವಸೂಲು ಮಾಡ್ತೀರಿ. ಆ ತೆರಿಗೆಯಿಂದ ನೀವು ಸರ್ಕಾರವನ್ನು ನಡೆಸ್ತೀರಿ. ಅದೇ ರೀತಿ ಕಲ್ಲು ಗಣಿಗಾರಿಕೆ ಮತ್ತು ಮರಳುಗಾರಿಕೆ ಈ ಎರಡೂ ಸಹ ನಿರ್ಮಾಣ ಕ್ಷೇತ್ರದಲ್ಲಿ ಅತ್ಯಗತ್ಯವಾದದ್ದು. ಒಂದು ಮನೆ ಕಟ್ಟಲಿಕ್ಕೂ ಮರಳು ಬೇಕು, ಕಲ್ಲು ಬೇಕು. ಒಂದು ಮೋರಿ ಕಟ್ಟಲಿಕ್ಕೂ ಕಲ್ಲು ಬೇಕು, ಮರಳು ಬೇಕು. ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೂ ಮರಳು ಬೇಕು, ಕಲ್ಲು ಬೇಕು. ಖಾಸಗಿ ಮನೆ ಕಟ್ಟಲಿಕ್ಕೂ ನೀವು ಬೇಕು ಅಂತ ಆದಾಗ ಅದನ್ನು ಒದಗಿಸುವುದು ಎಲ್ಲಿಂದ ಅಂತ ಪ್ರಶ್ನೆ ಬರ್ತದೆ. ಅದು ಎರಡು ಸರ್ಕಾರಿ ಸುಪರ್ದಿಯಲ್ಲಿ ಇರಬೇಕಾದಂಥ ಸ್ವತ್ತುಗಳು. ಯಾಕಂತ ಹೇಳಿದ್ರೆ ನಿಮಗೆ ಭೂಮಿಯ ಮೇಲೆ ನಿಮಗೆ ಎಷ್ಟು ಹಕ್ಕಿರ್ತೀಯ, ಭೂಮಿಯ ಅಡಿಭಾಗದಲ್ಲಿ ಸುಮಾರು 20 ಫೀಟಿಗಿಂತ ಜಾಸ್ತಿ ನೀವು ಆಳ ತೋಡುವಾಗಿಲ್ಲ, ನೀವು ಬಾವಿಯೂ ತೋಡುವಾಗಿಲ್ಲ ಕಾನೂನು ಪ್ರಕಾರ.
20 ಅಡಿಗಿಂತ ಆಳ, ಆಳ. ಅದು ಸರ್ಕಾರದ ಆಸ್ತಿ ಅಂತ. ಹ್ಮ್ ಹ್ಮ್ ಭೂಮಿಯ ಅಡಿ ನೀವು ಭೂಮಿಯ ಅಡಿಭಾಗದಿಂದ ಗೋರುವಂತಹ, ಅದು ಗಣಿಗಾರಿಕೆ ಇರ್ಬೋದು ಮತ್ತೆ ಯಾವುದೇ ಒಂದು ವಸ್ತುಗಳಿರ್ಬೋದು, ಅದು ಸರ್ಕಾರದ ಆಸ್ತಿ. ನೀವು ಆ ಸರ್ಕಾರದ ಆಸ್ತಿಯನ್ನು ನೀವು ಕಾನೂನುಬದ್ಧವಾಗಿ ಪರ್ಮಿಟ್ ಮಾಡಿ ತಕೊಂಡು ನೀವು ಉಪಯೋಗ ಮಾಡ್ಕೊಳ್ಬೋದು. ಇಲ್ಲಿ ಸಮಸ್ಯೆ ಆಗಿರೋದು ಇದು. ಪರ್ಮಿಟ್ ಕಾನೂನುಬದ್ಧವಾಗಿ ಪರ್ಮಿಟ್ ಮಾಡಿ ಮರಳನ್ನು ತೆಗಿಲಿಕ್ಕೆ ಅವಕಾಶಗಳು ಇದ್ದಾಗಲೂ ಸಹ ನೀವು ಪರ್ಮಿಟ್ ಕೊಡುವುದಿಲ್ಲ ಅಂತ ಆದಮೇಲೆ ಅನಿವಾರ್ಯ ಸಂದರ್ಭದಲ್ಲಿ ಅವರು ತೆಗೆದ್ರು ಅಂತ ಆದ್ರೆ ಅದರ ಮೇಲೆ ನೀವು ಕ್ರಿಮಿನಲ್ ಕೇಸು ಹಾಕಿ ಅಪರಾಧಿಗಳನ್ನು ಬಂಧಿಸಿ ಅದರ ಸಾಗಾಟಕ್ಕೆ ಉಪಯೋಗ ಮಾಡಿದ ಲಾರಿ, ಟಿಪ್ಪರು, ಇತರ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥದ್ದು ಇದು ಸರಿಯಾ ಎನ್ನುವ ಪ್ರಶ್ನೆ. ಈಗ ಜಿಲ್ಲಾಡಳಿತವೇ ಈ ಬಗ್ಗೆ ಒಂದು ನಿಯಮ ರೂಪಿಸಿದೆ ಅಲ್ವಾ? ಪರ್ಮಿಟ್ ಮಾಡುವುದರಲ್ಲಿ ಮರಳು ದಿಬ್ಬಗಳನ್ನು ಗುರುತಿಸುವುದು, ಮರಳು ದಿಬ್ಬಗಳನ್ನು ಗುರುತಿಸಿ ಅದನ್ನು ತೆರವುಗೊಳಿಸಲಿಕ್ಕೆ ಅದಕ್ಕೊಂದು ಟೆಂಡರ್ ಕರೆಯುವುದು, ಅದನ್ನು ತೆರವುಗೊಳಿಸಿ ಆ ಮರಳನ್ನು ಕೊಂಡೋಗಿ ಮರಳು ಯಾರ್ಡಿಗೆ ಶಿಫ್ಟ್ ಮಾಡುವುದು, ಅಲ್ಲಿಂದ ಅದನ್ನು ಸ್ಯಾಂಡ್ ಆ್ಯಪ್ನ ಮೂಲಕ ಯಾರ್ಯಾರಿಗೆ ಅಗತ್ಯ ಇದೆ ಅವರಿಗೆ ವಿಲೇವಾರಿ ಮಾಡೋದು. ಅವರು ಎಲ್ಲಿ ಸ್ಯಾಂಡ್ ಯಾರ್ಡ್ ಇದೆಯಾ ಅಲ್ಲಿಂದ ಆ ಮರಳನ್ನು ತೆಗೆದುಕೊಂಡು ಹೋಗುವುದು. ಇದಕ್ಕೊಂದು ಪರ್ಮಿಟ್ ಸಿಸ್ಟಮ್ ಅನ್ನು ಮಾಡಿದ್ರು. ಅದು ಸುರಿನ ವರ್ಷ ಅರ್ಧಂಬರ್ಧವಾಗಿ ಆಯಿತು. ಅದ ನಂತರ ಸ್ಯಾಂಡ್ ಯಾರ್ಡ್ನಲ್ಲಿ ಸ್ಯಾಂಡೇ ಇಲ್ಲ, ಮರಳು ಆ್ಯಪ್ ಬಂದಾಯಿತು. ಪ್ರತಿ ಸಾರಿಯೂ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಾವೊಂದು ಆ್ಯಪ್ ಮಾಡಿದ್ದೇವೆ, ಆ ಆ್ಯಪ್ನ ಮೂಲಕ ಮಾಡ್ತೇವೆ ಅಂತೇಳಿ. ಇವತ್ತಿಗೂ ಆ್ಯಪ್ ವರ್ಕ್ ಆಗ್ತಾ ಇಲ್ಲ. ಹಾಗಾದ್ರೆ ಮನೆ ಕಟ್ಟುವವರು ಮರಳು ಮತ್ತು ಕಲ್ಲಿಗೆ ಎಲ್ಲಿಗೆ ಹೋಗಬೇಕು ಎನ್ನುವುದನ್ನಾದ್ರೂ ಜಿಲ್ಲಾಡಳಿತ ಹೇಳಬೇಕು. ಮನೆ ಕಟ್ಟಬೇಕು ಆದ್ರೆ ಯಾವ್ದೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಮರಳು ಅಗತ್ಯವಾಗಿ ಅದನ್ನು ಯಾವುದಾದರೂ ದಾರಿಯನ್ನು ಜಿಲ್ಲಾಡಳಿತ ತೋರಿಸಬೇಕು. ಆದ್ರೆ ಈಗ ಹೊಸ ಹೊಸ ರೂಲ್ಸ್ ಗಳನ್ನು ಸರ್ಕಾರ ತಕೊಂಡ್ ಬಂದು ಈ ಕಾಂಟ್ರಾಕ್ಟರ್ ಗಳಿಗೆ ಸಂಕಷ್ಟ ಕೊಡ್ತಾ ಇದೆಯಾ ಅಂತ ನೋಡಿ. ಹೊಸ ಹೊಸ ರೂಲ್ಸ್ ಗಳನ್ನು ತರುವುದು ಅಲ್ಲ, ಇದು ಸರ್ಕಾರ ತರುವಂತ ರೂಲ್ಸ್ ಗಳಲ್ಲ. ಈ ಹಿಂದೆ ಇದ್ದಂತ ಕಾನೂನುಗಳಲ್ಲಿ ಯಾವುದೆಲ್ಲ ಕಾನೂನುಗಳನ್ನು ಅನುಷ್ಠಾನಗೊಳಿಸಲಾಗಿಲ್ಲವೋ ಅಂತಹ ಕಾನೂನುಗಳನ್ನು ಈ IAS ಮತ್ತು IPS ಅಧಿಕಾರಿಗಳು ಹುಡುಕಿ 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 ಜನರ ಮೇಲೆ ಹೇರುವುದು. ಒಂದು 15 ದಿವಸದ ಹಿಂದೆ ಮಂಗಳೂರಲ್ಲಿ ಮರಳು ಸಿಗ್ತಾ ಇತ್ತು. ಹೌದು, ಅದೇ ಕೆಲವು ಸಮಯದಲ್ಲಿ ಸಿಗ್ತದೆ. 15 ದಿವಸದ ಹಿಂದೆ ಮರಳು ಸಿಗ್ತಾ ಇತ್ತು, ಕಲ್ಲು ಸಡನ್ ಆಗಿ ಸಮಸ್ಯೆಗಳು ಬರುವ. ಆಯ್ತಾ, 6,000 ರೂಪಾಯಿಗೆ 2 ಯೂನಿಟ್ ಮರಳು ಸಿಗ್ತಾ ಇತ್ತು, 7,000 ರೂಪಾಯಿಗೆಲ್ಲ ಮರಳು ಸಿಗ್ತಾ ಇತ್ತು. ಈಗ ಅದೇ ಮರಳು 2 ಯೂನಿಟ್ ಮರಳುಗೆ 22,000 ರೂಪಾಯಿ ಆಗಿದೆ 2 ವಾರದಲ್ಲಿ. ಆದ್ರೆ ಅದು ಯಾಕೆ ಅನ್ನುವಂಥದ್ದು ಅಂತ ಹೇಳಿದ್ರೆ, ಅಕ್ರಮವಾಗಿ ಮರಳು ತೆಗಿಲಿಕ್ಕೆ ಅವಕಾಶ ಇಲ್ಲ ಒಂದು. ಎರಡನೇದು, ಅಂತಹ ಮರಳನ್ನು ಪೊಲೀಸರು ಸೀಸ್ ಮಾಡ್ತಾರೆ, ವಾಹನವನ್ನು ಸೀಸ್ ಮಾಡ್ತೇವೆ. ಅದೇ ಸರ್, ಅಕ್ರಮವಾಗಿ ತೆಗಿಲಿಕ್ಕಿಲ್ಲ, ಹೌದು. ಆದ್ರೆ ಈಗ ಯಾಕೆ ಸಮಸ್ಯೆ ಬಂದದ್ದು? ಮೊದ್ಲು ಯಾಕೆ ಆಗ್ತಿತ್ತು ಅಲ್ಲ, ಅವರು ಹೇಳುವ ಪ್ರಕಾರ ಏನಂತ ಹೇಳಿದ್ರೆ ಮೊದಲು ತೆಗಿತಿದ್ದದ್ದೇ ಅಕ್ರಮ, ಆದ್ದರಿಂದ ನಾವು ಸೀಸ್ ಆಗ್ತಿರ್ಲಿಲ್ಲ ಅಥವಾ ಭಯ ಇರ್ಲಿಲ್ಲ ಅಂತ ಅಂತ ಹೇಳಿ ಅವರು ಮಾಮೂಲು ಕೊಡ್ತಾ ಇದ್ರು. ಈಗ ಅದು ಆಗ್ತಾ ಇಲ್ಲ ಅಂತ. ಈಗ ಮಾಮೂಲು ತಗೊಂಡ್ರೆ ನೀವು ಸಸ್ಪೆಂಡ್ ಆಗ್ತೀರಿ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ಗೆ, ಇನ್ಸ್ಪೆಕ್ಟರ್ಗಳಿಗೆ ಕಮಿಷನರ್ ಎದುರಿಸ್ತಾರೆ. ಅಂದ್ರೆ ಮರಳಿಗೆ ಕೊರತೆ ಇರುವಂತದ್ದಲ್ಲ, ಇಲ್ಲಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿರುವುದು. ಪೊಲೀಸ್ ವ್ಯವಸ್ಥೆಯಲ್ಲಿ ಬದಲಾವಣೆ ಇದೆ. ಯಾಕಂತ ಹೇಳಿದ್ರೆ ತಲೆ ಬದಲಾವಣೆ ಆದರೆ, ತಲೆಯ ಒಳಗಿರುವ ಮೆದುಳು ತಿರುಗುವ ರೀತಿ ಬದಲಾವಣೆ ಆದರೆ ಇಡೀ ದೇಹ ಪ್ರಕೃತಿಯೇ ಚೇಂಜ್ ಆಗುತ್ತೆ. ಇದು ಮಂಗಳೂರಿನ ಮತ್ತು ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಯಲ್ಲಿ ಆದ ಬದಲಾವಣೆಯಲ್ಲಿ ಈ ರೀತಿಯ ಸಂಕಷ್ಟಗಳು ಎದುರಾಗಿವೆ. ಅದರಿಂದ ಸಂಕಷ್ಟಗಳಿಂದ ತುಂಬಾ ತೊಂದರೆ ಆಗ್ತಿರುವಂತದ್ದು ಈ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುವಂತ. ಅವರು ಇಷ್ಟು ದಿವಸ ನಮ್ಗೆ ಕೆಲಸ ಇರ್ತದೆ ಅಂತೇಳಿ ಬಂದಿರ್ತಾರೆ, ಸಡನ್ ಆಗಿ ಮರಳು ಸಮಸ್ಯೆ ಆದಾಗ ಅವರಿಗೆ ದಿನಗೂಲಿ ಸಿಗುದಿಲ್ಲ, ಅವ್ರ ಮನೇಲಿ ಕೂತ್ಕೊಳ್ಬೇಕು, ಅಥವಾ ಅವರ ಹೊಟ್ಟೆಪಾಡಿಗೆ ಏನ್ ಮಾಡ್ಬೇಕು ಅನ್ನೋದು. ನೋಡಿ, ನೀವು ಯಾವುದೇ ರೀತಿ ಕಾನೂನನ್ನು ಜಾರಿಗೆ ತರುವಾಗ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡುವಾಗ ಅದರ ಸಾಧ್ಯತೆಗಳು ಮತ್ತು ಅದರ ಅಪಾಯಗಳು ಈ ಎಲ್ಲವನ್ನು ನೀವು ಆಲೋಚನೆ ಮಾಡಬೇಕು. ಜಿಲ್ಲಾಡಳಿತ ಜವಾಬ್ದಾರಿ ಏನಂತ ಹೇಳಿದರೆ, ಈಗ ನಾವು ಸ್ಯಾಂಡ್ ಮಾಫಿಯಾವನ್ನು ನಿಯಂತ್ರಿಸಿದ್ದೇವೆ, ಕಲ್ಲು ಗಣಿಗಾರಿಕಾ ಮಾಫಿಯಾವನ್ನು ನಿಯಂತ್ರಿಸಿದ್ದೇವೆ ಎನ್ನುವ ಹೆಮ್ಮೆ ಇರ್ಬೋದು. ಆದ್ದರಿಂದಾಗಿ ಆ ಮಾಫಿಯಾವನ್ನು ನಿಯಂತ್ರಿಸಿದ್ದರಿಂದ
ನೀವು ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡಬೇಕಿತ್ತು. ನೀವು ಮಾಫಿಯಾವನ್ನು ನಿಯಂತ್ರಿಸಿ, ಅದನ್ನು ಯಾರು ಬೇಡ ಅಂತ ಹೇಳುವುದಿಲ್ಲ. ನೀವು 2,000 ರೂಪಾಯಿ ಮರಳನ್ನು ನೀವು 22,000 ರೂಪಾಯಿಗೆ ಮಾರಾಟ ಮಾಡುವಂತ ಮಾಫಿಯಾ ಇದೆ ಅಂತಾದ್ರೆ ಅಂತಹ ಮಾಫಿಯಾವನ್ನ ನೀವು ನಿಯಂತ್ರಿಸಲೇಬೇಕು. ಅದರಿಂದ ಹೌದು ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ, ಜನರ ಸಾಮಾನ್ಯರಿಗೆ ತೊಂದರೆ ಆಗುತ್ತದೆ. ನೀವು ಕೃತಕವಾಗಿ ಬೇಡಿಕೆಯನ್ನು ಸೃಷ್ಟಿಸಿ ಬೆಲೆ ಹೆಚ್ಚು ಮಾಡುವಂತಹ ಒಂದು ಪ್ರಯತ್ನ ಏನಿದೆ ಅಂತಹ ಮಾಫಿಯಾವನ್ನು ಜಿಲ್ಲಾಡಳಿತ ಖಂಡಿತವಾಗಿಯೂ ನಿಯಂತ್ರಿಸಬೇಕು. ಆ ನಿಯಂತ್ರಣದ ಒಟ್ಟಿಗೆ ನೀವು ಆ 2,000 ರೂಪಾಯಿಗೆ ಮರಳು ಹೇಗೆ ಕೊಡುವುದು ಎನ್ನುವುದನ್ನು ಆಲೋಚನೆ ಮಾಡಿ. ಅದೇ ಇಲ್ಲೀಗಲ್ ಆಗಿ ಆಗ್ತಿರೋದನ್ನ ನಿಲ್ಲಿಸಬೇಕು. ಆದ್ರೆ ಲೀಗಲ್ ಆಗಿ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕ್ರಮ ತಗೊಳ್ಬಹುದು. ಈಗ ಒಬ್ಬರಿಗೆ ಒಂದು ಮನೆ ಕಟ್ಟಲಿಕ್ಕೆ 10 ಯೂನಿಟ್ ಮರಳು ಬೇಕು. ಅವರ ಕಾಂಟ್ರಾಕ್ಟರ್ ಹೇಳಿದ್ದಾರೆ, ಆ ಬಿಲ್ಡಿಂಗ್ ನ ಕಾಂಟ್ರಾಕ್ಟರ್ ಹೇಳಿದ್ದಾರೆ, ನಮ್ಗೆ 10 ಯೂನಿಟ್ ಮರಳು ಬೇಕು. ಆ ಮರಳನ್ನು ನೀವು ಎಲ್ಲಿಂದಾದ್ರೂ ತರಿಸಿಕೊಡಿ ಅಂತ ಹೇಳ್ತಾರೆ. ಮರಳು ತರಿಸಿಕೊಡದಿದ್ರೆ ಕಾಂಟ್ರಾಕ್ಟರ್ ಏನು ಮಾಡುವಾಗಿಲ್ಲ, ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಡುವಾಗಿಲ್ಲ, ನೀವೇ ಮರಳು ತನ್ನಿ ಅಂತ ಹೇಳಿ. ನೀವು 2 ರೀತಿಯ ಕಾಂಟ್ರಾಕ್ಟ್ಗಳಿವೆ. ಒಂದು ನೀವು ಮೆಟೀರಿಯಲ್ ಸಪ್ಲೈ ಮಾಡಬೇಕು, ಅವರು ಕೆಲಸಗಾರರನ್ನು ಬಳಸಿಕೊಂಡು ಅವರು ಕಾಂಟ್ರಾಕ್ಟ್ ಕೆಲಸ ಮಾಡಬೇಕು. ಇನ್ನೊಂದು ರೀತಿಯ ಕಾಂಟ್ರಾಕ್ಟ್ ಕೆಲಸ ಇದೆ, ಎಲ್ಲವನ್ನು ಅವರೇ ಮಾಡುವುದು, ಇಷ್ಟು ಟೈಮ್ ಮುಗಿಸ್ಬೇಕು. ಆಗ ಅವರು ಮರಳು ಅವರೇ ತರಬೇಕು, ಜಲ್ಲಿಯೂ ಅವರು ತರಬೇಕು, ಮರಮಟ್ಟು ಅವರು ತರಬೇಕು, ಎಲ್ಲವನ್ನು ಅವರೇ ತರಬೇಕು. ಅದು ಆ ರೀತಿಯ ಕಾಂಟ್ರಾಕ್ಟ್. ಆ ರೀತಿಯ ಕಾಂಟ್ರಾಕ್ಟ್ ಕೊಟ್ಟ ಮನೆ ಮಾಲೀಕ ಏನಾಗಿದ್ದಾರೆ, ಇವತ್ತು ಕಂಗಾಲಾಗಿದ್ದಾರೆ. ಅವನೊಂದು ಆಲೋಚನೆ ಇತ್ತು, ನಾವು 6 ತಿಂಗಳೊಳಗೆ ಮನೆ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿ. ಇಲ್ಲಿ 6 ತಿಂಗಳೊಳಗೆ ಮನೆ ಕಂಪ್ಲೀಟ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ಗೆ ಸಾಧ್ಯ ಆಗ್ತಾ ಇಲ್ಲ. ಮಳೆಗಾಲಕ್ಕಿಂತ ಮೊದಲು ಮುಗಿಸ್ಬೇಕು ಅಂತ ಹೇಳಿದ್ರೆ ಮಳೆಗಾಲ ಕಳೆದ್ರು ಮುಗಿಯೋ ಸೂಚನೆ ಇಲ್ಲ. ಇದ್ದ ಒಂದು ವಸ್ತುಗಳು ಕೂಡ ನೀರಿನಲ್ಲಿ ಹೋಗುವಂತ ಈ ಮಳೆಗಾಲ ವಸ್ತುಗಳು ಅದರಿಂದಾಗಿ ಕಾಂಟ್ರಾಕ್ಟರ್ ಸಹ ನಿಸ್ಸಹಾಯಕರಾಗಿದ್ದಾರೆ. ಅವರು ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮರಳು ಸಿಕ್ಕುದಿಲ್ಲ, ಕಲ್ಲು ಸಿಕ್ಕುದಿಲ್ಲ. ಕಲ್ಲು ಸಿಕ್ಕದಿದ್ದರೆ ನಾವು ಯಾವ್ದ್ರಲ್ಲಿ ಕಟ್ಟುವುದು, ಯಾವ್ದ್ರಲ್ಲಿ ಕಟ್ಟುವುದು? ದಕ್ಷಿಣ ಕನ್ನಡ ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿಗೆ, ಇಲ್ಲಿನ ಅತಿವೃಷ್ಟಿ ಕಾರಣಕ್ಕಾಗಿ ಇಲ್ಲಿ ನಿಮ್ಗೆ ಹೋಲೋ ಬ್ಲಾಕ್ ಅಲ್ಲಿ ಮನೆ ಕಟ್ಲಿಕ್ಕೆ ಆಗಲ್ಲ. ಹೋಲೋ ಬ್ಲಾಕ್ ಅಲ್ಲಿ ಮನೆ ಕಟ್ಲಿಕ್ಕೆ ಆಗಲ್ಲ. ಮತ್ತೆ ಮತ್ತೊಂದು ಬ್ಲಾಕ್ಗಳು ಬರ್ತವೆ ಚಿಕ್ಕ ಸೈಜ್, ಗೂಟಿಟ್ಟಿಗೆ ಅಂತ ನಾವು ಏನು ಹೇಳ್ತೇವೆ, ಅಂತದ್ರಲ್ಲಿ ಇಲ್ಲಿ ಮನೆ ಕಟ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಮಲೆನಾಡ ಭಾಗದಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಮಾತ್ರ ಉಪಯೋಗ ಆಗುವಂತದ್ದು. ಇಲ್ಲಾಂದ್ರೆ ನೀವು ಇಲ್ಲಿ ಗೋಡೆ ಕಟ್ಟಬೇಕಾದ್ರೆ ನೀವು ಕೆಂಪು ಕಲ್ಲೇ ಆಗಬೇಕು, ಫೌಂಡೇಶನ್ಗೆ ಕಪ್ಪು ಕಲ್ಲೇ ಆಗಬೇಕು. ಫೌಂಡೇಶನ್ಗೆ ಕಪ್ಪು ಕಲ್ಲೇ ಆಗಬೇಕು, ಗೋಡೆ ಕಟ್ಟಲಿಕ್ಕೆ ಕೆಂಪು ಕಲ್ಲೇ ಆಗಬೇಕು. ಈಗ ಕಪ್ಪು ಕಲ್ಲು ಇಲ್ಲ, ಕೆಂಪು ಕಲ್ಲು ಇಲ್ಲ, ಮರಳು ಇಲ್ಲ. ಆದ್ರೆ ಇದೆಲ್ಲ ಸಮಸ್ಯೆ ಆಗ್ತಿರುವಂತದ್ದು ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಯಾರೆಲ್ಲ ಮನೆ ಕಟ್ಲಿಕ್ಕೆ ಅಥವಾ ಬಿಲ್ಡಿಂಗ್ ಕಟ್ಲಿಕ್ಕೆ ಕೊಡ ಅವರಿಗೆ ಮಾತ್ರನಾ ಅಥವಾ ದೊಡ್ಡ ದೊಡ್ಡ ಒಂದು ಬಿಲ್ಡರ್ ಗಳಿಗೆ ಸಮಸ್ಯೆ ಆಗ್ತಿಲ್ವಾ? ಬಿಲ್ಡರ್ ಗಳಿಗೂ ಸಮಸ್ಯೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 1 ತಿಂಗಳವರೆಗೆ ಅವರಿಗೆ ಸಮಸ್ಯೆ ಇರಲಿಲ್ಲ, ಅವರಿಗೂ ಸಮಸ್ಯೆ ಹೊಡೆತ ಬೀಳ್ತಿರೋದು ಈಗ. ಅವರಿಗೂ ಉದ್ದೇಶಿತ ಬಿಲ್ಡಿಂಗ್ ಅನ್ನು ಉದ್ದೇಶಿತ ಸಮಯದಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದ್ರೆ ಇದರ ದೊಡ್ಡ ಪೆಟ್ಟು ಬೀಳುವುದೇ ಬಿಲ್ಡರ್ ಗಳಿಗೆ. ರೇರಾ ಆಕ್ಟಿನ ಅಡಿಯಲ್ಲಿ ನೀವೊಂದು ಬಿಲ್ಡಿಂಗ್ ನಿರ್ಮಾಣವನ್ನು ರಿಜಿಸ್ಟರ್ ಮಾಡ್ಕೊಂಡ್ರೆ ಇಷ್ಟೇ ಸಮಯದ ಅವಧಿಯಲ್ಲಿ ನೀವು ಗ್ರಾಹಕರಿಗೆ ಕೊಡ್ಬೇಕು, ಬಿಲ್ಡಿಂಗ್ ಹಸ್ತಾಂತರ ಮಾಡಬೇಕು. ಒಂದು ವೇಳೆ ಹಸ್ತಾಂತರ ಮಾಡದಿದ್ದರೆ ನೀವು ಅದಕ್ಕೆ ಇಷ್ಟು ಫೈನ್ ಕಟ್ಟಬೇಕು. ಈ ರೀತಿಯ ನಿಯಮಗಳಿವೆ. ಆ ನಿಯಮಗಳು ಏನಾದ್ರು ಬಿಲ್ಡರ್ಗೆ ಅಪ್ಲೈ ಆದ್ರೆ ಬಿಲ್ಡರ್ ಆ ಇಡೀ ಬಿಲ್ಡಿಂಗ್ ಕಟ್ಟಲಿಕ್ಕೆ ಪಟ್ಟಂತ ಶ್ರಮ, ಹೂಡಿದಂತ ಬಂಡವಾಳ ಇದೆಲ್ಲವೂ ನೀರಿನ ಮೇಲೆ ಹೋಗುವಂತಾಗಿ ಆಗ್ತದೆ. ಒಂದು 3 ಸಮಸ್ಯೆ ಆಗ್ತಾ ಇದೆ. ಹೌದಪ್ಪ, 3 ವರ್ಷದಲ್ಲಿ ಆಗುವಂತ ಬಿಲ್ಡಿಂಗ್ 6 ವರ್ಷ ತಕೊಂಡ್ರೆ ಅದ್ರ ಬ್ಯಾಂಕ್ ಲೋನು, ಅದರ ಬಡ್ಡಿ, ಅದೆಲ್ಲವೂ ಬಿಲ್ಡರ್ ತಲೆ ಮೇಲೆ ಬೀಳ್ತದೆ. ಅದನ್ನು ಅವ ಗ್ರಾಹಕರ ತಲೆಗೆ ವರ್ಗಾಯಿಸ್ಲಿಕ್ಕೆ ಆಗುವುದಿಲ್ಲ. ಗ್ರಾಹಕರಿಗೆ ಒಂದು ಫಿಕ್ಸ್ ಮಾಡಿರ್ತಾರೆ, ನಿಮಗೆ ಸ್ಕ್ವೇರ್ ಫೀಟಿಗೆ 2,600 ಅದನ್ನು ನಾವು 2,900 ಮಾಡ್ಲಿಕ್ಕೆ ಆಗೋದಿಲ್ಲ. ಗ್ರಾಹಕ ಅಗ್ರಿಮೆಂಟ್ ಮೇಲೆ ಕೋರ್ಟಿಗೆ ಹೋದ್ರೆ ಇಡೀ ಅವನು ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಿಲ್ತದೆ. ಇಂಥ ಸಮಸ್ಯೆಗಳು ಈಗ ಸದ್ಯಕ್ಕೆ ಆಗ್ಲಿಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಹೊಯ್ಗೆ ತರಿಸಿಟ್ಟದ್ದು ಸ್ಟಾಕ್ ಇದೆ, ಅದ್ರಲ್ಲಿ ಅವರು ಕೆಲಸ ಮುಂದುವರ್ತಾ ಹೋಗಿದೆ. ಇನ್ನು ನಾಳೆಲ್ಲ ನಾಡ್ದು ಈ ಬಗ್ಗೆ ಏನಾದ್ರು ಕ್ರಮ ಆಗ್ಬೋದು ಅಂತಲ್ಲಿ ನಿರೀಕ್ಷೆ ಇದೆ. ಈಗ ನೋಡಿ ಮಳೆ ಬರ್ತಾ ಇದೆ, ಹೊಳೆಯಿಂದ ಮರಳು ತೆಗಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೂ ಈ ಸಂದರ್ಭದಲ್ಲೂ ಮರಳು ತೆಗೆಯುವವರು ಇದ್ದಾರೆ, ಇಲ್ಲ ಅಂತೇನಿಲ್ಲ.
ಒಳಗೆ ಹೊಳೆಯಲ್ಲಿ ಮುಳುಗಿ ಮರಳು ತೆಗೆಯುವಂತಹ ನಿಷ್ಣಾತರು ಇರುವಂತಹ ಜಿಲ್ಲೆ ಇದು. ಅದರಿಂದಾಗಿ ಮರಳು ತೆಗೆಯುವರಿದ್ದಾರೆ, ಆದ್ರೆ ಖರ್ಚು ಜಾಸ್ತಿ ಬೀಳ್ತದೆ. ಆದ್ರೆ ಅದಕ್ಕೂ ಅವಕಾಶ ಇಲ್ಲಲ್ಲ. ಹೌದು, ಹಣ ಜಾಸ್ತಿ ಕೊಡ್ತೇವೆ, ಅದಕ್ಕೂ ಅವಕಾಶ ಇಲ್ಲಲ್ಲ. ಈಗ 2 ವಾರದ ಹಿಂದೆ 8,000 ರೂಪಾಯಿ ಇದ್ದಂತ ಒಂದು ಲೋಡ್ ಮರಳು ಈಗ 22,000 ರೂಪಾಯಿ ಆಗಿದೆ. ಆ 22,000 ರೂಪಾಯಿಗೆ ಅವ ತಂದು ಕೊಡುವುದು ಹೇಗೆ ಅಂತ ಹೇಳಿದ್ರೆ ಅಕ್ರಮವಾಗಿ, ಸಕ್ರಮವಾಗಿ ಅಲ್ಲ. ಅಲ್ಲೂ ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಅವರ ತಲೆ ಮೇಲೆ ಮತ್ತೆ ಅವ ಬಂದು ಇಲ್ಲಿ ಅನ್ಲೋಡ್ ಮಾಡಿದ ಮೇಲೆ ಆ ಗುಡ್ಡೆಯನ್ನು ಕಂಡು ಎಲ್ಲಿಂದ ಸಿಕ್ತು ಅಂತ ಹೇಳಿ ಪೊಲೀಸರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಬಂದು ಕೇಸ್ ಮಾಡಿದ್ರೆ ಅದು ಮತ್ತೊಂದು ಕೇಸು ಆಗ್ತದೆ. ಆಗುದಿಲ್ಲ ಅಂತ ಏನಿಲ್ಲ. ಅಂತಹ ಎಲ್ಲ ಸಾಧ್ಯತೆಗಳು ಇವೆ. ಸರ್, ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮಂಗಳೂರಿನ ಅಧ್ಯಕ್ಷರಾಗಿರುವಂತಹ ಮಹಾಬಲ ಕೊಟ್ಟಾರಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಈಗ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲು ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಯಾಕೆ ಈಗ ಆಗ್ತಿದೆ ಅನ್ನುವಂಥದ್ದು? ಮರಳುಗಾರಿಕೆ ಅನ್ನೋದು ಅದು ನಮ್ಗೆ ಯಾಕಂದ್ರೆ ಈ 2 ತಿಂಗಳು ಮುಂಚೆಯಿಂದ ಕೂಡ 2 ತಿಂಗಳು ಮೀನು ಮೊಟ್ಟೆ ಇಡುವ ಸಮಯ ಅಂತ ಹೇಳಿ ಅದಕ್ಕೆ ಮರಳುಗಾರಿಕೆ ಬಿಡ್ತಿರ್ಲಿಲ್ಲ. ಸೊ ಇದು ಗೊತ್ತಿದ್ದೆ 2 ತಿಂಗಳಲ್ಲಿ ಅಂದ್ರೆ ಅದು CRZ ಝೋನ್ ಅಲ್ಲಿ ಅದು ಮೀನೆಲ್ಲ ತತ್ತಿ ಇದು ಮೊಟ್ಟೆ ಇಡುವ ಸಮಯ. ಅದರಿಂದ ಅದಕ್ಕೆ ತೊಂದರೆ ಆಗ್ತದೆ, ಮರಳುಗಾರಿಕೆ ಮಾಡಿದ್ರೆ ಅದಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿ ಜಿಲ್ಲಾಡಳಿತ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಸೊ ಅದರಿಂದ CRZ ವೈಗೆ ಸಿಗ್ತಾ ಇಲ್ಲ. ಈಗ ನಾನ್ CRZ ಅಲ್ಲಿ ಪರ್ಮಿಟ್ ಅಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದರ ಪರ್ಮಿಟ್ ಸಿಕ್ಕಾಪಟ್ಟೆ ರೇಟ್ ಆಗ್ತದೆ. ಅದು ಸಾಧಾರಣ ನಮ್ಮ ಜಲ್ಲಿಗಿಂತ ಡಬಲ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ಒಳ್ಳೆ ಮರಳಲ್ಲ. ಅದರಿಂದಾಗಿ ಈಗ ಕನ್ಸ್ಟ್ರಕ್ಷನ್ಗೆಲ್ಲ ಬಹಳ ತೊಂದರೆ ಆಗಿದೆ. ಗಣಿಗಾರಿಕೆ ಮರಳುಗಾರಿಕೆ ನಡೀತಾ ಇದೆ ಅಂತ? ಇಲ್ಲ, ಈಗ ಅಕ್ರಮ ಅಂದ್ರೆ ಈಗ ಎಲ್ಲ ನಿಂತು ಹೋಗಿದೆ. ಯಾವ್ದು ಅಕ್ರಮವಾಗಿ ನಡೀತಾ ಇಲ್ಲ ಈಗ ಪ್ರಸ್ತುತ. ಕೆಲವು ದಿನಗಳ ಹಿಂದೆ ಈಗ ನಡೀತಿಲ್ಲ. ಓಕೆ, ಆದ್ರೆ ಕೆಲವು ದಿನಗಳ ಹಿಂದೆ ಹೇಗೆ ನಡೀತಾ ಇತ್ತು ಅನ್ನೋದು ನಮಗೆ ಹೊಯ್ಗೆ ಬರ್ತಾ ಇತ್ತು. ಅದು ಎಲ್ಲಿಂದ ಬರ್ತದೆ ಅದು ನಾವು ಅದನ್ನು ವಿಚಾರಿಸಲಿಕ್ಕೆ ಹೋಗ್ಲಿಲ್ಲ. ನಮ್ಗೆ ಬೇಕಾದ ಗುಣಮಟ್ಟದ ಹೊಯ್ಗೆ ಬರ್ತಾ ಇತ್ತು, ನಮ್ಗೆ ಸಿಗ್ತಾ ಇತ್ತು. ಈಗ ಒಂದು ಲೋಡ್ ಹೊಯ್ಗೆಗೆ ಎಷ್ಟು ಇತ್ತು ಒಂದು 2 ವಾರದ ಹಿಂದೆ? 2 ವಾರದ ಹಿಂದೆ ಒಂದು 8,000 ರೂಪಾಯಿ, 7,000ದಿಂದ 8,000 ರೂಪಾಯಿ ಹೊಯ್ಗೆ ಬರ್ತಿತ್ತು ನಮ್ಗೆ. ಈಗ ನಾವು ಇದು CRZ ಹೊಯ್ಗೆ ಬರ್ತಾ ಇಲ್ಲ. ನಾನ್ CRZ ಹೊಯ್ಗೆ ನಾವು ಈಗ ಮೊನ್ನೆ ತರಿಸಿದ್ದೇವೆ. 300 CFT ಪರ್ಮಿಟ್ ಇದ್ದು ಹೊಯ್ಗೆ ಸಾಧಾರಣ 16,000 ರೂಪಾಯಿ ಆಗ್ತದೆ. 1 to double ಗಿಂತ ಜಾಸ್ತಿ. ಹೌದೌದೌದು. ಈ ರೀತಿ ಬೆಲೆ ಏರಿಕೆ ಆದರೆ ಬಿಲ್ಡಿಂಗ್ ನಿರ್ಮಾಣದ ಮೇಲೆ ಏನು ಪರಿಣಾಮ ಬೀಳ್ತದೆ ಸರ್? ನೋಡಿ, ಈಗ ಅದಲ್ಲದೆ ಇನ್ನೊಂದು ಸಮಸ್ಯೆ ನಮ್ಗೆ ಕೆಂಪು ಕಲ್ಲಿದ್ದಾಗೆ. ಇಡೀ ನಮ್ಮ ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ ಹೇಗಂತ ಹೇಳಿ, ಉಡುಪಿ ಜಿಲ್ಲೆಯಲ್ಲಿ ಹೇಗಂತ ಹೇಳಿದ್ರೆ ನಮ್ಗೆ ಕಟ್ಟಡ ಅಂತ ಹೇಳಿದ್ರೆ ಕೆಂಪು ಕಲ್ಲು ಅಂತ ಹೇಳಿದ್ರೆ ಕಟ್ಟಡ. ಯಾಕಂದ್ರೆ ನಮ್ಮ ಜನರಿಗೆ ಕೆಂಪು ಕಲ್ಲು ಯಾವ ಮನೆ ಕಟ್ಟುವ ದನಿ ಕೂಡ ಹೇಳುವುದು ನಮ್ಗೆ ನೀವು ಕೆಂಪು ಕಲ್ಲಲ್ಲೇ ಕಟ್ಟಬೇಕು ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಅದು ದೇವರು ಕೊಟ್ಟ ಒಂದು ವರ. ನಮ್ಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಲ್ಲಿ ಬೇಕಾದ ಗುಣಮಟ್ಟದ ಕೆಂಪು ಕಲ್ಲು ಸಿಗ್ತದೆ ನಮ್ಗೆ. ಅದರಲ್ಲಿ ಈಗ ನೋಡಿ, ಅದು ಇಲ್ಲಿಗಲ್ ಆಗ್ತದಾ ಲೀಗಲ್ ಆಗ್ತದಾ ಪರ್ಮಿಟೆಡ್ ಅಲ್ಲ, ಅದು ಪರ್ಮಿಟ್ ಇಲ್ಲದ ಅಂತ ಹೇಳಿ ನಮ್ಗೆ ಗೊತ್ತಾಗುದು. ಯಾಕಂದ್ರೆ ನಾವು ಆರ್ಡರ್ ಮಾಡಿದ ಕೂಡಲೇ ತಂದ ನಮ್ಗೆ ಕಲ್ಲು ಆಗ್ತಾ ಇತ್ತು. ಇದು ಇಷ್ಟು ವರ್ಷ ಅಲ್ಲ, ನಾನು ಒಂದು 40 ವರ್ಷದಿಂದ ಈ ಫೀಲ್ಡ್ ನಲ್ಲಿ ಇದ್ದೇನೆ ನಾನು. ಅದಾದ್ರಿಂದ ಅದೇ ಸಿಸ್ಟಮ್ ಅಲ್ಲಿ ಆಗ್ತದೆ. ಈಗ ಏಕಾಏಕಿ ನಿಲ್ಲಿಸಿದ್ದಾರೆ. ಅದರಲ್ಲಿ ಏನೋ ಸ್ವಲ್ಪ ಮಂದಿಗೆ ಪರ್ಮಿಟ್ ಇಲ್ಲ ಅಂತ, ಕೆಲವರಿಗೆ ಪರ್ಮಿಟ್ ಉಂಟು, ಹಾಗೆಲ್ಲ ಹೇಳಿ ನಿಲ್ಲಿಸಿದ್ದಾರೆ. ಈಗ ಯಾರು ಕಲ್ಲು ತರ್ತಾ ಇಲ್ಲ. ಅದರಿಂದಾಗಿ ನಮ್ಗೆಲ್ಲ ಬಹಳ ಕಷ್ಟ. ಯಾಕಂದ್ರೆ ನಮ್ಮ ಕೆಲಸದವರೆಲ್ಲ ಈಗ ಹೊರನಾಡಿನವರು, ಉದಾಹರಣೆಗೆ ಬಿದಾರೆ, ಗುಲ್ಬರ್ಗ, ಬಾಗಲಕೋಟೆ ಅವರು, ಮತ್ತೆ ಈ ಕಡೆಯಿಂದ ಜಾರ್ಖಂಡ್, ಬಿಹಾರ, ಒರಿಸ್ಸಾದವರೆಲ್ಲ ಅವರು ಬಂದು ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅವ್ರು ಮತ್ತೆ ಅವರ ಊರಿಗೆ ಹೋದ್ರೆ ಮತ್ತೆ ಪುನಃ ಬರ್ಲಿಕ್ಕೆ ಕಷ್ಟ. ಹೆಚ್ಚು ದಿನ ಅವರನ್ನು ನಿಲ್ಲಿಸಬೇಕಾದ್ರೆ ನಾವು ಅವ್ರನ್ನ ಸಂಬಳ ಕೊಟ್ಟು ನಿಲ್ಲಿಸಬೇಕು. ಹಾಗಾಗಿ ಈಗ ಕನ್ಸ್ಟ್ರಕ್ಷನ್ ಈಗ 1 ವಾರದಿಂದ 2 ವಾರದಿಂದ ಸಂಪೂರ್ಣ ನಿಂತು. ಅಂದ್ರೆ ಇಂತ ಹೊಸ ರೂಲ್ಸ್ ಗಳಿಂದ ಕಾಂಟ್ರಾಕ್ಟರ್ ಗಳಿಗೆ ಮತ್ತೆ ದಿನಗೂಲಿ ಮಾಡುವಂತೆ ಕಟ್ಟಡ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಹೌದು. ಇದು ಡೈರೆಕ್ಟ್, ಇದರದ್ದು ಇಂಡೈರೆಕ್ಟ್ ಆಗಿ ಇದು ಕಟ್ಟಡದ ಮಾಲೀಕರ ಮೇಲೆ ಇದರ ಪರಿಣಾಮ ಬೀಳ್ತದೆ. ಅಂದ್ರೆ ಇದರ ಬಗ್ಗೆ ನಮ್ಗೆ ರೇಟ್ ಜಾಸ್ತಿ ಆದ ಕೂಡಲೇ ನಾವೇನ್ ಮಾಡ್ತೀವಿ ಅದು ಅವರ ಮೇಲೆ ಹಾಕ್ಬೇಕು.
ಅದು ಕೂಡ ಕೆಲವು ಸಲ ನಾವು ಅಗ್ರಿಮೆಂಟ್ ಮಾಡಿ ಇಂತಹ ರೇಟ್ ಅಲ್ಲಿ ನಾವು ಮನೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ ಮೇಲೆ ಅದೇ ರೇಟಿಗೆ ನಾವು ಮಾಡ್ಬೇಕಾಗ್ತದೆ. ಆವಾಗ ನಾವು ನಷ್ಟದಲ್ಲಿ ಬೀಳ್ಬೇಕಾಗ್ತದೆ. ಸರ್, ಈ ಬಗ್ಗೆ ಅಧಿಕಾರಿಗಳ ಹತ್ರ ಅಥವಾ ಜನಪ್ರತಿನಿಧಿಗಳ ಹತ್ರ ಅನ್ನೋದು ಯಾವ ರೀತಿ ಮೀಟಿಂಗ್ ಗಳು ಏನಾದ್ರು ನಡೀತಾ ಇದೆಯಾ ಅನ್ನೋದು? ಹೌದು, ನಾವು ಈಗ ಹೋದ ಶನಿವಾರ ದಿವಸ ಇವರು ಇಲ್ಲಿ ಮಿನಿಸ್ಟರ್ಗಳು ಬಂದಿದ್ರು. ನಿಮ್ಮ ಉಸ್ತುವಾರಿ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಂದಿದ್ರು. ಅವ್ರ ಹತ್ರ ಮಾತಾಡಿದ್ದೇವೆ. ಮತ್ತೆ ನಮ್ಮ ಗೃಹ ಸಚಿವರು ಕೂಡ ಬಂದಿದ್ರು, ಮೊನ್ನೆ ಸಿಕ್ಕಿದ್ದಾರೆ. ಮತ್ತೆ ಇವರು ಯುಟಿ ಖಾದರ್ ಅವರು ಸಿಕ್ಕಿದ್ರು. ಅವ್ರ ಹತ್ರ ಕೂಡ ಮಾತಾಡಿದ್ದೇವೆ. ಅದೇ ಅವರು ಹೇಳುದೇ, ನಾವು ಇಲ್ಲಿಗಲ್ಗೆ ಯಾವುದಕ್ಕೆ ಇಲ್ಲಿಗೆ ನಾವು ಇಲ್ಲಿಗಲ್ ಗೆ ಪರ್ಮಿಷನ್ ಕೊಡುದಿಲ್ಲ. ಲೀಗಲ್ ಆದ್ರೆ ಮಾಡ್ಲಿ, ನಾವೇನ್ ನಮ್ದು ಏನ್ ತೊಂದರೆ ಇಲ್ಲ, ಅಡ್ಡಿಪಡಿಸುವುದಿಲ್ಲ, ಲೀಗಲ್ ಆಗಿ ಮಾಡ್ಲಿ. ಈಗ ಲೀಗಲ್ ಆಗಿ ಮಾಡೋದಾದ್ರೆ ಹೇಗೆ ಅಂತೆ? ಲೀಗಲ್ ಅಂದ್ರೆ ವೈದ್ಯಕೀಯ ಲೀಗಲ್ ಅಂತ ಇಲ್ಲ. ಅದು ಇನ್ನು 2-3 ತಿಂಗಳ ನಂತರ ಅದಕ್ಕೆ ನಾವು ಹಸಿರು ಪೀಠದಿಂದ ಇದು ಬರ್ಬೇಕು, ಅದಕ್ಕೆ ಪರ್ಮಿಷನ್ ಬರ್ಬೇಕು. ಅದರ ನಂತರ ಆಗ್ತದೆ. ಅದು ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. 2-3 ತಿಂಗಳ ನಂತರ ಅದು ಮಳೆಗಾಲ ಕಳೆಯುವ ತನಕ ಏನ್ ಮಾಡುದಿಲ್ಲ. ಅದರ ನಂತರ ಇದು ನಾನ್ CRZ ಅಂದ್ರೆ ನಮ್ಮ ಅಡ್ಡೂರು, ಮಳಲಿ, ಬೆಳ್ತಂಗಡಿ ಆ ಕಡೆದೆಲ್ಲ ಅದು ನಾನ್ CRZ ಅಲ್ಲಿ ಬರ್ತದೆ. ಅಲ್ಲಿದು ಈಗ ಅದು ಕಟ್ಟಡಕ್ಕೆ ಅದು ಕಲ್ಲುಗಟ್ಟಲಿಗೆಲ್ಲ ಆಗ್ತದೆ, ಪ್ಲಾಸ್ಟರಿಂಗ್ ಆಗುದಿಲ್ಲ. M-Sand ಗೆ ಹೋಗ್ಬೇಕು. M-Sand ಅಂತ ಸಿಗ್ತದೆ. ಅದು M-Sand ಇಲ್ಲಿ ಅಷ್ಟು ಒಳ್ಳೆ ಕ್ವಾಲಿಟಿ M-Sand ಸಿಗ್ತಾ ಇಲ್ಲ. ಅದಕ್ಕೆ ಹೋಗ್ಬೇಕಷ್ಟೇ. ಅದೇ ಅದರಿಂದಾಗಿ ಈಗ ಇದು ಸಡನ್ ಆಗಿ ಈಗ ಆಗಿರೋದ್ರಿಂದ ನಮ್ಗೆಲ್ಲ ಬಹಳ ತೊಂದರೆ ಆಗಿದೆ. ಈಗ CRZ ವ್ಯಾಪ್ತಿಯಲ್ಲಿ ಮರಳುಗಾರಿಕೆಗೆ ಪರ್ಮಿಟ್ ಸಿಗ್ತಾ ಇಲ್ಲ. ಇಲ್ಲ. ಈಗ CRZ ಅಂತ ಹೇಳಿದ್ರೆ ನಿಮ್ಗೆ ಈಗ ಕೋಸ್ಟಲ್ ರೆಸ್ಟ್ರಿಕ್ಟೆಡ್ ಝೋನ್ ಅಂತ ನಾವು ಹೇಳ್ತೇವೆ. ಕೋಸ್ಟಲ್ ಆಯ್ತಲ್ಲ, ಈ ಸಮುದ್ರ ಮಟ್ಟದಿಂದ ಇಷ್ಟೇ ಫೀಟ್ ದೂರದವರೆಗೆ ಅದು ಕೋಸ್ಟಲ್ ರೆಸ್ಟ್ರಿಕ್ಟೆಡ್ ಝೋನ್ ಅಂತ ಹೇಳಿ. ಈಗ ಸಮುದ್ರದ ಬದಿಯ ಮರಳನ್ನು ತೆಗೆದ್ರೆ ಕಟ್ಟಡಗಳಿಗೆ ಉಪಯೋಗ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ಆಗುದಿಲ್ಲ. ಹಾಗಾದ್ರೆ ಕೋಸ್ಟಲ್ CRZ ಮರಳು ಹೇಗೆ ಬರ್ತದೆ? CRZ ಅಂದ್ರೆ ನದಿ ಸಂಗಮ ಉಂಟಲ್ಲ, ನದಿ ಸಂಗಮ ಮರಳುಗಳು ಅದು CRZ ಗೆ ಬರ್ತದೆ. ಅದು ಇದು ಬರ್ತದೆ. ಅದು ಉಪ್ಪಿನ ನೀರಿನಾಂಶ ಇರುವುದಿಲ್ಲ ಅದರಲ್ಲಿ. ಇಲ್ಲ, ಉಪ್ಪಿನಾಂಶ ಈಗ ಇರುವುದಿಲ್ಲ. ಯಾವ ನಮ್ಮ ಮಳೆಗಾಲದಲ್ಲಿ ಉಪ್ಪಿನಾಂಶ ಇರುವುದಿಲ್ಲ. ಈಗ ನೀವು ಆ ಸಾಧಾರಣ ಕೋಸ್ಟಲ್ ಅಂದ್ರೆ ಸಾಧಾರಣ ತುಂಬೆ ತನಕ ಕೋಸ್ಟಲ್ ಇದು CRZ ಝೋನಿಗೆ ಬರ್ತದೆ. ತುಂಬೆ ತನಕ ಬರ್ತದ ಸಂದರ್ಭದಲ್ಲಿ ಉಪ್ಪು ನೀರೇ ಹೋಗ್ತದೆ. ಹೌದು, ಅಂದ್ರೆ ಈಗ ಅಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಅರೆಕಳದಲ್ಲಿ ಒಂದು ಡ್ಯಾಮ್ ಆಯ್ತು. ಹೌದು. ಅದರ ನಂತರ ಅದು ಉಪ್ಪು ನೀರು ಮೇಲೆ ಹೋಗ್ತಾ ಇಲ್ಲ. ಹಾಗಾದ್ರೆ ಅದಕ್ಕಿಂತ ಆಚೆಗಡೆ ಮರಳುಗಾರಿಕೆ ಮಾಡಿದ್ರೆ, ನಿಮ್ಮ ಒಳಚೀಲು ಆ ಪ್ರದೇಶದಲ್ಲೆಲ್ಲ ಮರಳುಗಾರಿಕೆ ಮಾಡಿದ್ರೆ ನಿಮ್ಗೆ ಅನುಕೂಲ ಇದೆ ಅಂತ ಹೇಳುದು. ಹೌದು, ಆದ್ರೆ ಪರ್ಮಿಷನ್ ಕೊಟ್ರೆ ಅದು ನಮ್ಗೆ ದಕ್ಷಿಣ ಕನ್ನಡಕ್ಕೆ ಬೇಕಾದ ಹೀಗೆ ಸಿಗ್ತದೆ. ಈಗ ಅದಕ್ಕೆ ಕ್ರಮ ಕೈಗೊಳ್ಳಬೇಕಾದವರು ಜಿಲ್ಲಾಧಿಕಾರಿಗಳ ಅಲ್ಲ ಗಣಿ ಇಲಾಖೆಯ? ಜಿಲ್ಲಾಧಿಕಾರಿಗಳು ಆದೇಶ ಕೊಡ್ಬೇಕು ಗಣಿ ಇಲಾಖೆಗೆ. ಅದಕ್ಕೆ ಬೇಕಾದ ತಯಾರಿಯನ್ನು ಗಣಿ ಇಲಾಖೆಯವರು ಮಾಡ್ಬೇಕು. ಈಗ ಮೊದಲಾದ್ರೆ ಅವರು ಮರಳು ದಿಬ್ಬವನ್ನು ಗುರುತಿಸಿ ಎಲ್ಲ ಮಾಡುವಂತ ಒಂದು ಕ್ರಮ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹೌದು, ಅದು ಕೂಡ ಅದಂದ್ರೆ ಇದು ಆಗಸ್ಟ್ ನಂತರವೇ. ಅದಂದ್ರೆ ಈಗ ಮರಳು ದಿಬ್ಬ ನಿಮ್ಗೆ ಪರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಮಳೆ ಬರುವಾಗ ಅದು ಬೇರೆ ಆಗ್ತದೆ, ಆಚೆ ಹೋಗ್ತದೆ. ನೆರೆ ಬರುವಾಗ ಅದು ಎಲ್ಲಿ ದಿಬ್ಬ ಇದು ಅಲ್ಲಿ ಉಂಟಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಅದು ಮಳೆ ನಿಂತ ಮೇಲೆ ಅವರು ಸಾಧಾರಣ ಆಗಸ್ಟ್ ತಿಂಗಳಲ್ಲಿ 15 ನಂತರ ಅವರು ಸರ್ವೆ ನಡೆಸಿ ಎಲ್ಲಿ ದಿಬ್ಬ ಆಗಿದೆ, ಇವರಿಗೆ ನಮ್ಮ ಬೆಸ್ತರದ್ದು ಇದು ಮೀನುಗಾರರದ್ದು ಬೋಟ್ ಹೋಗ್ಲಿಕ್ಕೆ ಎಲ್ಲಿ ತಡೆ ಆಗ್ತದೆ ಅದನ್ನೆಲ್ಲ ಅವರು ಗುರುತಿಸ್ತಾರೆ. ಹಾಗೆ ಅಂತ ಸಂದರ್ಭದಲ್ಲಿ ಮರಳುಗಾರಿಕೆಗೆ ಅವಕಾಶ ಕೊಡ್ಬೋದು ಅಂತ ನಿಮ್ಮ ನಿರೀಕ್ಷೆಯ? ಹೌದು, ನಿರೀಕ್ಷೆ. ಅದಕ್ಕೆ ಬೇಕಾದ ತಯಾರಿ ಎಲ್ಲ ಮಾಡಿಟ್ಟದು ಉಂಟು. ಹಾಗೆ ಅದೀಗ ಸೆಂಟ್ರಲ್ ಇಂದ ಒಂದು ಪರ್ಮಿಷನ್ ಬರ್ಬೇಕು, ಅದಕ್ಕೆ ಅಲ್ಲಿಗೆ ಕಳಿಸಿದ್ದಾರೆ ಇವರೆಲ್ಲ ತಯಾರಿ ಮಾಡಿ. ಹಾಗೆ ಹಸಿರು ಪೀಠ, ಕೇಂದ್ರದ ಹಸಿರು ಪೀಠ ಅಂತ ಇದೆ, ಹೌದು, ಅಲ್ಲಿಂದ ಬರ್ಬೇಕು ಪರ್ಮಿಷನ್. ಅಲ್ಲಿವರೆಗೆ ತಯಾರಿ ಆಗಿದೆ. ಈಗ ಅದರ ನಿರೀಕ್ಷೆಯಲ್ಲಿ ಇದ್ದೇವೆ ನಾವು. ಓಕೆ, ಧನ್ಯವಾದಗಳು ಸರ್ ಮಾಹಿತಿನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದ. ನೋಡಿ, ಕಾನೂನಿನಲ್ಲಿ ಕೆಲವು ತೊಡಕುಗಳು ಜನಪ್ರತಿನಿಧಿಗಳ ಹತ್ರ ಮಾತಾಡಿದಾಗ ಅವ್ರು ಹೇಳಿರುವಂತದ್ದು ಕೂಡ ಲೀಗಲ್ ಆಗಿ ಮಾಡಿ, ಇಲ್ಲಿಗಲ್ ಆಗಿ ಪರ್ಮಿಷನ್ ಕೊಡೋದು. ಲೀಗಲ್ ಆಗಿ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಕೇಂದ್ರ ಹಸಿರು ಪೀಠದಲ್ಲಿ ಈ ಸಂಬಂಧ ಒಂದು ಪ್ರಕರಣ ಇದೆ, ವಿಚಾರಣಾ ಹಂತದಲ್ಲಿ ಇದೆ. ಆದ್ದರಿಂದ ಆ ಪ್ರಕರಣ ಇತ್ಯರ್ಥವಾಗದೆ ಜಿಲ್ಲಾಡಳಿತ ಈ ನಾನ್ CRZ ಏರಿಯಾ ಏನಿದೆ ಅದರಲ್ಲಿ CRZ ಏರಿಯಾದ ಮರಳನ್ನು ತೆಗಿಲಿಕ್ಕೆ ಅವಕಾಶ ಕೊಡುವುದಿಲ್ಲ. CRZ ಏರಿಯಾದ ಮರಳನ್ನು ತೆಗಿಲಿಕ್ಕೆ ಯಾಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಈ ಸಂದರ್ಭ ಮೀನುಗಳು ಮೊಟ್ಟೆ ಇಡುವಂತ ಸಂದರ್ಭ.
ಮೀನುಗಳು ಸಮುದ್ರದ ತೀರಕ್ಕೆ ಬಂದು ಮೊಟ್ಟೆ ಇಡ್ತವೆ. ಎಲ್ಲಿ ಸಿಹಿ ನೀರು ಹೋಗಿ ಸಮುದ್ರ ಸೇರ್ತವೆ, ಅಳಿವೆ ಬಾಗಿಲು ಅಂತ ಏನ್ ಹೇಳ್ತೇವೆ, ಆ ಭಾಗಕ್ಕೆ ಬಂದು ಮೊಟ್ಟೆ ಈಗ ಮೀನುಗಾರಿಕೆ ಕೂಡ ನಿಷೇಧ. ಈಗ ಮೀನುಗಾರಿಕೆ ನಿಷೇಧ ಆಗಿರುವುದು ಆ ಕಾರಣಕ್ಕಾಗಿ. ಮೀನುಗಳು ಮೊಟ್ಟೆ ಇಡುವಂತಹ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿ 2 ತಿಂಗಳು ಮೀನುಗಾರಿಕೆಯನ್ನು ನಿಷೇಧ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಮರಳುಗಾರಿಕೆಯನ್ನು ಮಾಡಿದ್ರೆ ಅದು ಸಹ ಮೀನಿನ ಸಂತಾನೋತ್ಪತ್ತಿಗೆ ತೊಂದರೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಹಸಿರು ಪೀಠದಲ್ಲಿ ಕೆಲವೊಂದು ರಿಟ್ ಪಿಟಿಷನ್ಗಳು ಬಾಕಿ ಇದೆ. ಆ ರಿಟ್ ಪಿಟಿಷನ್ಗಳನ್ನು ತೆರವುಗೊಳಿಸಲಿಕ್ಕೆ ಕೆಲವೊಂದು ತಡೆಯಾಜ್ಞೆಗಳಿವೆ. ಅದನ್ನು ತೆರವುಗೊಳಿಸಲಿಕ್ಕೆ ಜಿಲ್ಲಾಡಳಿತ ಪ್ರಯತ್ನ ಪಡ್ತಾ ಇದೆ. ಅದು ಏನಿದ್ರು ಇನ್ನೊಂದು 2 ತಿಂಗಳು ಕಳೆದ ಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಆಗೋದಿಲ್ಲ. ಮತ್ತೆ ನಾನ್ CRZ ಪ್ರದೇಶದಲ್ಲಿ ಮರಳುಗಾರಿಕೆ ಇದೆ. ಅಂತಹ ಮರಳುಗಾರಿಕೆಗೆ ಅವಕಾಶ ಕೊಟ್ಟರೆ ಬೇರೆ ಎಲ್ಲ ಕೆಲಸಗಳಿಗೂ ಅದು ಅನುಕೂಲ ಆಗಬಹುದು. ಈ ಪ್ಲಾಸ್ಟರಿಂಗ್ಗೆ ಒಂದು ಹೊರತುಪಡಿಸಿ ಬೇರೆ ಕೆಲಸಗಳಿಗೆ ಎಲ್ಲ ಆ ಮರಳನ್ನು ಉಪಯೋಗಿಸಬಹುದು. ಆದ್ರೆ ಅದರ ಸಾಗಾಟ ವೆಚ್ಚ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಕಡೆಗಳಿಂದ ಮಂಗಳೂರಿಗೆ ಸಾಗಿಸಲಿಕ್ಕೆ ಆಗುದು. ಆಯಾ ಪ್ರದೇಶದಲ್ಲಿ ಅದನ್ನು ಬಳಸಿಕೊಳ್ಬಹುದು. ಈ ಹಿಂದೆ ಯಾಕೆ ಈ ಮರಳಿದು ಸಮಸ್ಯೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ, ಕೇರಳದಲ್ಲಿ ಕೇರಳ ಸರ್ಕಾರ ಅಲ್ಲಿನ ಯಾವುದೇ ನದಿಗಳಿಂದ ಮರಳುಗಾರಿಕೆ ಮಾಡುವುದನ್ನು ನಿಷೇಧ ಮಾಡಿತ್ತು. ಇಡೀ ಕೇರಳದಲ್ಲಿ ಸರ್ಕಾರ ನಿರ್ಧಾರ ಮಾಡಿತ್ತು. ಯಾಕಂತ ಹೇಳಿದ್ರೆ ಅವರು ನಮ್ಮ ಪರಿಸರ ಉಳಿಬೇಕು. ಅಲ್ಲಿಗೆ ಮರಳು ಅಲ್ಲಿಗೆ ಆ ಸಂದರ್ಭದಲ್ಲಿ ನಿಮಗೆ ಬೇಡಿಕೆ ಬಂದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮರಳಿಗೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದು. ಇಲ್ಲಿಗೆ ಮರಳಿಗೆ. ಇಲ್ಲಂದ್ರೆ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಇಲ್ಲಿ ಆ ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ವಿವಿಧ ಕಡೆಗಳಲ್ಲಿ ಅಲ್ಲಲ್ಲಿ ಮರಳು ತೆಗೆಯುವಂತ ಚಿಕ್ಕ ಪುಟ್ಟ ಗುತ್ತಿಗೆದಾರರು ಇದ್ರು. ಅವರು ಗಣಿ ಇಲಾಖೆಗೆ ಒಂದು ಲೋಡಿಗೆ ಇಷ್ಟು ಅಂತ ಹೇಳಿ ಒಂದು ರಾಜಧನ ಕಟ್ಟಿಕೊಂಡು ಒಂದು ಪರ್ಮಿಟ್ ಮಾಡಿಕೊಂಡಿದ್ರು. ಅದರಲ್ಲಿ ಒಂದು ಪರ್ಮಿಟ್ ಅಲ್ಲಿ ಅವರು 10 ಲೋಡು ಮರಳು ಕುಡಿತಾ ಇದ್ರು. ಮತ್ತು ಆ ರಾಜಧನದ ಮೊತ್ತವು ಕಡಿಮೆ ಇತ್ತು, ದೊಡ್ಡ ಸಮಸ್ಯೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಗುತ್ತಿಗೆದಾರರು ಒಂದು 10 ಮಂದಿ ಕೆಲಸಗಾರನ ಇಟ್ಟುಕೊಂಡು ನೀರಿನ ಅಡಿಯಿಂದ ಮರಳನ್ನು ತೆಗೆದು ಲೋಡ್ ಮಾಡ್ತಾ ಇದ್ದದ್ದು ಇತ್ತು. ಈ ರೀತಿಯಾಗಿ ಮರಳುಗಾರಿಕೆ ಇಲ್ಲಿ ಸಾಂಪ್ರದಾಯಿಕ ಮರಳುಗಾರಿಕೆ ನಡೀತಾ ಇತ್ತು. ಸಾಂಪ್ರದಾಯಿಕ ಮರಳುಗಾರಿಕೆ ಅಂತ ಹೇಳುದು. ಯಾವಾಗ ಕೇರಳದಲ್ಲಿ ಮರಳುಗಾರಿಕೆ ನಿಂತು ಅಲ್ಲಿಗೆ ಬೇಡಿಕೆ ಕುದುರ್ಲಿಕ್ಕೆ ಸ್ಟಾರ್ಟ್ ಆಯ್ತಾ, ಆಗ ಇಲ್ಲಿ ಸಾಂಪ್ರದಾಯಿಕ ಮರಳು ತೆಗೆಯುವುದನ್ನು ಬಿಟ್ಟರು ಯಾಂತ್ರಿಕದ ಮರಳುಗಾರಿಕೆಗೆ ಆರಂಭ ಮಾಡಿದ್ರು. ಯಾಕಂತ ಹೇಳಿದ್ರೆ ನಮ್ಮ ಗಿಟಾಚಿಗಳನ್ನ ತಂದು 4 ಬಕೆಟ್ ಹಾಕಿದ್ರೆ ಒಂದು ಲೋಡು. ಇದನ್ನು ಆಚೆ ತಲಪಾಡಿ ದಾಟಿದ್ರೆ ಅದಕ್ಕೆ 10 ಪಾಲು ರೇಟು. ಈ ರೀತಿಯಾಗಿ ಬಂತು. ಆದ್ರಿಂದ ಇಂತಹ ಮರಳು ಬೆಂಗಳೂರು ಬೇರೆ ಬೇರೆ ಕಡೆಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಇಲ್ಲಿ 500 ರೂಪಾಯಿಗೆ ಒಂದು ಲೋಡು ಸಿಗ್ತಾ ಇದ್ದಂತ ಮರಳು ಕೇರಳದಲ್ಲಿ 35,000, 40,000, 50,000, 60,000ಕ್ಕೆ ರೇಟ್ ಆಯ್ತು. ನಿರಂತರವಾಗಿ ರಾತ್ರಿ ಹಗಲು ಲಾರಿಗಳಲ್ಲಿ ಮರಳು ಸಾಗಾಟ ಸ್ಟಾರ್ಟ್ ಆಯ್ತು. ಒಂದು ಲಾರಿ ಇದ್ದವನು 10 ಲಾರಿ ತೆಗೆದು ಶ್ರೀರಾಮ್ ಫೈನಾನ್ಸ್ ಇಂದ ಲೋನ್ ಮಾಡುವುದು, ಲಾರಿ ತೆಗೆಯುವುದು, ಮರಳು ಸಾಗಿಸುವುದು. ಈ ರೀತಿಯಾಗಿ ವ್ಯವಹಾರ. ಕೆಲವರು ಕೋಟಿಗಟ್ಟಲೆಯಲ್ಲಿ ಹಣ ಬಾಚಿದ್ರು. ಬಳ್ಳಾರಿಯಲ್ಲಿ ಗಣಿದನಿಗಳು ಯಾವ ರೀತಿ ಗಣಿಧೂಳನ್ನು ಮಾರಿ ಅಣಲೂಟಿ ಮಾಡಿದ್ರು, ಸರ್ಕಾರಿ ಸೊತ್ತುಗಳನ್ನು ಈ ರೀತಿಯಾಗಿ ಅಕ್ರಮವಾಗಿ ಮಾರಿ ಅಣಲೂಟಿ ಮಾಡಿದ್ರು, ಅದನ್ನು ಮೀರಿಸುವಂತೆ ಇಲ್ಲಿ ಮರಳುಗಾರಿಕೆ ನಡೆಯಿತು. ಆದ್ರೆ ಸರ್ ಇದೆಲ್ಲ ಅಂತಹ ಮರಳುಗಾರಿಕೆ ನಡೆಯುವಾಗಲೂ ಪೊಲೀಸ್ ಇಲಾಖೆ ಸುಮ್ಮನಿತ್ತು. ಯಾಕೆ ಅಂತ ಹೇಳಿದ್ರೆ ಪೊಲೀಸರಿಗೆ ಅದರ ಆಳ ಅಗಲ ಅರ್ಥ ಆಗಿರ್ಲಿಲ್ಲ. ಪೊಲೀಸರಿಗೆ ಅದರ ಆಳ ಅಗಲ ಅರ್ಥ ಆಗಿರಲಿಲ್ಲ. ಅದು ಯಾಕಂದ್ರೆ ಮರಳುಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ. ಯಾವಾಗ ಮರಳುಗಾರಿಕೆಯ ಮಧ್ಯ ಕಾಂಪಿಟೇಷನ್ ಕ್ರಿಯೇಟ್ ಆಗಿ ಒಬ್ಬರಿಗೊಬ್ಬರು ಗಲಾಟೆ ಗಿಲಾಟೆ ಈ ರೀತಿಯಾಗಿ ಮಾಡ್ಲಿಕ್ಕೆ ಆರಂಭವಾಯ್ತು, ಅದು ಪೊಲೀಸ್ ಸ್ಟೇಷನ್ ಮೆಟ್ಲೆ ಆಗ್ತದೆ. ಆಗ ಪೊಲೀಸರು ಮೆಲ್ಲ ಕಣ್ಣು ಬಿಟ್ಟು ನೋಡಿದ್ರು, ಅಲ್ಲ ಇದು ಎಂತದ್ದು,
ಇಲ್ಲಿ ಮರಳಿಗೆ ಈ ರೀತಿಯಾಗಿದೆ, ಅವ ಮೊನ್ನೆ ಸೈಕಲಲ್ಲಿ ಓಡಾಡ್ತಿದ್ದವ ಈಗ ಬೆಂಜ್ ಕಾರಲ್ಲಿ ಓಡಾಡ್ತಿದ್ದಾನಲ್ಲ ಅಂತ. ಆಗ ಗೊತ್ತಾಯ್ತು, ಓ ಇದು ಮರಳಿನಲ್ಲಿ ಸ್ವಲ್ಪ ಸಿಹಿ ಇದೆ ಅಂತೇಳಿ. ಆಗ ಪೊಲೀಸರು ನಿಲ್ಲಿಸಿ ಕೇಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೆ ಪೊಲೀಸರ ಸೆಟ್ಟಿಂಗ್ ಇರ್ಲಿಲ್ಲ, ಪೊಲೀಸರಿಗೆ ಅದನ್ನು ನೋಡ್ತಲೂ ಇರ್ಲಿಲ್ಲ. ಮರಳು ಕೊಂಡೋಗ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ತಾ ಇರ್ಲಿಲ್ಲ. 1,000-2,000 ರೂಪಾಯಿ ಮರಳು ಒಂದು ಲೋಡು ಕೊಂಡೋಗ್ತಾರೆ. ಅದರಲ್ಲಿ ಒಂದು 700 ರೂಪಾಯಿ ಬಾಡಿಗೆ ಉಂಟು, 1,300 ರೂಪಾಯಿ. 1,300 ರೂಪಾಯಿದ್ದು ಕೆಲಸ ಇದೆ, ಕೂಲಿ ಇದೆ, ಅದ್ರಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಆ ರೀತಿ ಅದು ಯಾವಾಗ 2,000 ಮರಳು ಹೋಗಿ 20,000, 30,000, 50,000 ಬೆಂಗಳೂರಿಗೆ ಮರಳು ಸಾಗಿಸುವಂತ ವ್ಯವಹಾರ ನಡೀತಾ, ಆ ರೀತಿಯಾಗಿ ವಿಸ್ತಾರಗೊಂಡಿತ್ತ, ಆಗ ಪೊಲೀಸರು ಕೈ ಹಾಕಿದ್ರು. ಅಂದ್ರೆ ಈ ಸಮಸ್ಯೆಗೆ ನಮ್ಮವರೇ ಕಾರಣ ಅಂತ. ಅಂದ್ರೆ ಈ ರೀತಿ ಅಂದ್ರೆ ಇಷ್ಟು ಈಗ ಈ ಸಮಸ್ಯೆ ಆಗ್ಲಿಕ್ಕೆ ಆ ರೀತಿ ಅತ್ಯಾಸೆ ಪಟ್ಟದ್ರಿಂದಲೇ ಆಯ್ತು. ಹೌದು, ಅತಿಯಾಸೆಯೇ ಗತಿಗೇಡು ಅಂತ ನಾವು ಏನ್ ಹೇಳ್ತೇವೆ, ಅದೇ ಆದದ್ದು. ಆದ್ರಿಂದಾಗಿ ಒಬ್ಬರಿಂದೊಬ್ರು ಇದನ್ನು ಕಾಂಪಿಟೇಷನ್ ಮೇಲೆ ಮಾಡಿದ್ರು. ಅವನ ಮರಳು ಹೋಗ್ತಾ ಇದೆ ಅಂತೇಳಿ ಇವ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಶುರು ಮಾಡಿದ, ಇವನ ಮರಳು ಹೋಗ್ತಾ ಇದೆ ಅಂತೇಳಿ ಅವ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಶುರು ಮಾಡಿದ. ಆಗ ಒಂದು ಕಡೆಯಿಂದ ಪೊಲೀಸರು ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಂದು ಕಡೆಯಿಂದ ತಹಶೀಲ್ದಾರ್ ಅವರು ರೈಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಒಂದು ಕಡೆಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ರೈಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಮೂರು, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಈ ಮೂರು ಇಲಾಖೆಯ ಅಧಿಕಾರಿಗಳು ಇದರ ಮೇಲೆ ಮುಗಿಬಿದ್ದ ಸಂದರ್ಭದಲ್ಲಿ ಎಲ್ಲರಿಗೂ ವ್ಯವಸ್ಥೆಗಳಾಗ್ಲಿಕ್ಕೆ ಆರಂಭವಾಯಿತು. ಒಂದು ಲೋಡಿಗೆ ಇಷ್ಟು ಅಂತ ಹೇಳಿ, ಒಂದು ಲೋಡಿಗೆ ಇಷ್ಟು ಅಂತ ಹೇಳಿ ಲಾಭದಲ್ಲಿ ಹಂಚಿಕೆಗಳು ಶುರು, ಲಾಭದಲ್ಲಿ ಹಂಚಿಕೆ ಸ್ಟಾರ್ಟ್ ಆಯ್ತು. ಪರಿಣಾಮ ಏನಾಯ್ತು, ಯಾರಿಗೆ ಮರಳು ಬೇಕಾ ಆ ಮರಳಿನ ರೇಟು ಅದನ್ನು ಸೇರಿಸಿ ಜಾಸ್ತಿ ಆಯ್ತು. ಇಲಾಖೆಗಳಿಗೆ ಕೊಡುವಂತ ಮಾಮೂಲಿ ಏನಿದೆ ಅದನ್ನು ಸೇರಿಸಿ ಜಾಸ್ತಿ ಆಯ್ತು. ಪೆಟ್ಟು ಬಿದ್ದದ್ದು ಗ್ರಾಹಕನಿಗೆ. ಯಾರು ಮನೆ ಕಟ್ತಾನೆ ಬಡವ, ಅವನಿಗೆ ಪೆಟ್ಟು ಬಿತ್ತು. ಇಲ್ಲಂದ್ರೆ 2 ಸ್ಕ್ವೇರ್ ಫೀಟಿಗೆ 2,000 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಇದ್ದದ್ದು ಆಟೋಮೆಟಿಕ್ಲಿ 4,000 ರೂಪಾಯಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಆಯ್ತು. ಲಾರಿ ಮಾಲಕ ಅವನ ಲಾಭದಲ್ಲಿ ಕೊಡ್ತಿದ್ದದಲ್ಲ, ಗ್ರಾಹಕರ ತಲೆ ಬೋಳಿಸಿಕೊಂಡು ಇವರಿಗೆ ಕೊಡ್ತಾ ಇದ್ದ. ಯಾಕಂದ್ರೆ ಯಾವುದೇ ವ್ಯವಹಾರ ಮಾಡುವವನು ನಷ್ಟದಲ್ಲಿ ವ್ಯವಹಾರ ಮಾಡುವುದಿಲ್ಲ. ಅವನಿಗೆ ಎಷ್ಟು ಅಸಲಿದೆಯಾ ಅಸಲಿಗೆ ಸೇರಿಸಿ ತನಗೆಷ್ಟು ಲಾಭ ಬರಬೇಕದನ್ನು ಸೇರಿಸಿ ಒಟ್ಟಾರೆಯಾಗಿ ಗ್ರಾಹಕರ ತಲೆಗೆ ಹಾಕ್ತಾನೆ. ಸರ್, ಅಂದ್ರೆ ಇದ್ರಿಂದಲೇ ಒಂದು ಗೂಂಡಾ ಪ್ರವೃತ್ತಿ ಕೂಡ ಸ್ಟಾರ್ಟ್ ಆಯ್ತಾ ಅಂತ ಹೇಳುದು? ಖಂಡಿತ. ಹೆದರಿಸಿ ಬೆದರಿಸಿ ಈ ರೀತಿ ಮರಳುಗಾರಿಕೆ ಮಾಡುವಂತದ್ದು ಅಥವಾ ಒಬ್ರಿಗೊಬ್ರು ದ್ವೇಷ ಹುಟ್ಟಿಸುವಂತದ್ದು. ನೀವು ಮರಳುಗಾರಿಕೆಗೆ ಸಂಬಂಧಪಟ್ಟಾಗೆ ಇಲ್ಲಿ ಕೊಲೆಗಳಾಗಿವೆ. ಈ ಶರತ ಮಡಿವಾಳ ಕೊಲೆ ಇರ್ಬೋದು, ಅಶ್ರಫ್ ಕಲಾಯಿ ಕೊಲೆ ಇರ್ಬೋದು, ಮೊನ್ನೆ ನಡೆದಂತಹ ರಹೀಂ ಕೊಲೆ ಇರ್ಬೋದು, ಇದೆಲ್ಲವೂ ಇದರ ಒಳಗಿನ ಚಕ್ರ ಸುಳಿಗೆ ಸಿಲುಕಿ ಆದಂತಹವು. ಇದನ್ನೆಲ್ಲ ನೀವು ಅದರಿಂದ ಹೊರತುಪಡಿಸಿ ನೋಡಿದ್ರೆ ಬೇರೆ ರೀತಿಯಲ್ಲಿ ಕಾಣ್ತದೆ. ನಿಮಗೆ ಕೋಮು ದ್ವೇಷದ ಭಾವನೆ ಕಾಣ್ತದೆ. ಅದ್ರ ಈಚೆ ಸುಳಿಯನ್ನು ತಿರುಗಿಸಿ ನೋಡಿದ್ರೆ ಈ ಅಂಶಗಳು ಬರ್ತದೆ. ನಿಮಗೆ ಒಬ್ಬ ಮರಳುಗಾರಿಕೆ ನಡೆಸ್ತಾ ಇದ್ದವ ತನಗೆ ಒಬ್ಬ ಎದುರಾಗಿದ್ದಾನಂತಾದಾಗ ಅವನನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ, ಒಂದು ಒಳ್ಳೆಯದರಲ್ಲಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆಗದಿದ್ರೆ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಸರ್, ಈ ಬಗ್ಗೆ ನಮ್ಮ ಜೊತೆ ಮಾಹಿತಿ ಹಂಚ್ಕೊಳ್ಳಿಕ್ಕೆ ಕಾಂಟ್ರಾಕ್ಟರ್ ಸತೀಶ್ ಕೋಡಿಕಲ್ ಅವರಿದ್ದಾರೆ. ಸರ್, ನಮಸ್ತೆ. 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 ಸರ್, ಈಗ ಜಿಲ್ಲೆಯಲ್ಲಿ ಮರಳು ಮತ್ತು ಕೆಂಪು ಕಲ್ಲಿನ ಕೊರತೆ ತುಂಬಾ ಕಾಡ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತ? ನೋಡಿ, ನಾವು ಗುತ್ತಿಗೆದಾರರು, ನಾವು ಹೊಟ್ಟೆಪಾಡಿಗಾಗಿ ನಾವು ಕನ್ಸ್ಟ್ರಕ್ಷನ್ ವೃತ್ತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮನ್ನೇ ನಂಬಿಕೊಂಡಿರುವಂತ ಎಷ್ಟೋ ಕಾರ್ಮಿಕ ವರ್ಗದವರಿದ್ದಾರೆ. ಈಗ ಎಂತಾಗಿದೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಮರಳು ಬಂದ್ ಮಾಡಿದ್ದಾರೆ, ಇನ್ನೊಂದು ಕಡೆಯಿಂದ ಕೆಂಪು ಕಲ್ಲು ಬಂದ್ ಮಾಡಿದ್ದಾರೆ. ನಮಗೆ ಈಗ ಉದ್ಯೋಗ ಇಲ್ಲದ ಹಾಗೆ ಆಗಿದೆ. ನಾವು ಸಮಾಜದಲ್ಲಿ ದುಡಿಯುವುದು ತಿನ್ನುವ ವರ್ಗದವರು, ನಾವು ಯಾವುದೇ ಬೇಡದ ಕೆಲಸ ಮಾಡುವವರಲ್ಲ. ನಮ್ಮಷ್ಟಕ್ಕೆ ನಾವು ದುಡಿದು ತಿನ್ನುವ ವರ್ಗದವರು. ಈಗ ನಮ್ಮಿಂದಾಗಿ ನಮಗೆ ಕೆಲಸ ಇಲ್ಲ, ನಮ್ಮ ಕೆಲಸದವರಿಗೂ ಕೆಲಸ ಇಲ್ಲದಾಗಿ ಆಗಿದೆ. ಈ ಕೆಂಪು ಕಲ್ಲಿನ ಸಮಸ್ಯೆ ನಾವು ಈಗ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದ್ದೇವೆ. ಗೃಹ ಮಂತ್ರಿ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿದ್ದೇವೆ. ಎಲ್ಲರ ಹತ್ರ ಮಾತಾಡಿದ್ರು, ಅವ್ರು ಹೇಳ್ತಾರೆ ಇಲ್ಲಿಗಲ್ ನಡೀತಾ ಇದೆ ಅಂತ. ನಮ್ಗೆ ಇಲ್ಲಿಗಲ್ ಬೇಡ. ನೋಡಿ, ನಮ್ಗೆ ಲೀಗಲ್ ಆಗಿ ಮಾಡಿಕೊಡಿ. ನಾವು ಯಾರು ಇಲ್ಲಿಗಲ್ ಕೊಡಿ ಅಂತ ಇಷ್ಟರವರೆಗೆ ಹೇಳಿದವರೇ ಅಲ್ಲ. ನಾವು ನನಗೆ ಈಗಾಗಲೇ ತುಂಬಾ 50 ವರ್ಷ ಆಯ್ತು. ನಾವು ವೃತ್ತಿ ಶುರು ಮಾಡಿದ್ರಿಂದ ನಾವು
ಇಲ್ಲೀಗಲ್ ಬೇಕಂತ ನಾವು ಅಪೇಕ್ಷೆ ಪಟ್ಟವರೇ ಅಲ್ಲ. ನಮಗೆ ಲೀಗಲ್ ಆಗಿ ಬರ್ಲಿ ಅಲ್ವಾ. ನೋಡಿ, ಇದರಿಂದ ಸರ್ಕಾರಕ್ಕೆ ಕೂಡ ಲಾಸ್. ಇದರಿಂದ ಒಂದು ಕಡೆಯಿಂದ ನಾವು ನಮಗೆ ಕೆಲಸವಿಲ್ಲ ಇಲ್ಲದ ಹಾಗೆ ಆಗಿದೆ. ಇದೇ ಗುತ್ತಿಗೆದಾರರ ನಮಗೆ ಸಂಬಂಧಪಟ್ಟಂತೆ ಮೇಸ್ತ್ರಿಗಳು, ಹೆಲ್ಪರ್ಗಳು, ಒಂದು ಕಡೆಯಿಂದ ಸೆಂಟ್ರಿಂಗ್ ಬಾರ್ಬೆಂಡಿಂಗ್ ನವರು, ಈಗ ಅನೇಕ ಕೆಲಸದವರು ಇರ್ತಾರೆ ನಮ್ಮೊಟ್ಟಿಗೆ. ಎಲ್ರಿಗೂ ಕೆಲಸ ಇಲ್ಲದ ಹಾಗೆ ಆಗಿದೆ. ಆದ್ರಿಂದ ನಾವು ವಿನಂತಿ ಮಾಡುದಿಷ್ಟೇ, ದುಡಿಯುವ ವರ್ಗದವರನ್ನು ದುಡಿಲಿಕ್ಕೆ ಬಿಡಿರಿ. ನಾವು ಕೆಲಸ ಮಾಡುವವರು, ನಮ್ಮನ್ನು ನಂಬಿ ಎಷ್ಟೋ ಜೀವಗಳು ಕೆಲಸ ಮಾಡ್ತಿರ್ತವೆ ಸಮಾಜದಲ್ಲಿ. ಅಂದ್ರೆ ಈ ಸಮಯದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಅಂದಾಗ ಅವರ ಪರಿಸ್ಥಿತಿ ಹೇಗಿದೆ ಅಂತ ಅವರಿಗೆ ನಮಗೆ ನೋಡಿ, ನಾವು ಒಂದು ಕೆಲವರು ನಮ್ಮ ಕಾಂಟ್ರಾಕ್ಟ್ದಾರ ಎಂತ ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಲೋನ್ ತೆಗೆದಿರ್ತಾರೆ, ಬ್ಯಾಂಕಿಂದ ಲೋನ್ ತೆಗೆದಿರ್ತಾರೆ. ಈಗ ಲೋನ್ ಪೇ ಮಾಡುದು ಹೇಗೆ? ಲೋನ್ ಅನ್ನು ಕಟ್ಟುವುದು ಹೇಗೆ? ನಾವು ಕೆಲಸನೇ ಇಲ್ಲದಿದ್ರೆ ನಾವು ಲೋನ್ ಕಟ್ಟುದು ಹೇಗೆ? ನಮಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಇದರಿಂದ. ಅಂದ್ರೆ ಹೊಸ ಹೊಸ ರೂಲ್ಸ್ ಗಳು ಬಂದ ಹಾಗೆ ಕಾಂಟ್ರಾಕ್ಟರ್ ಗಳಿಗೆ ಮತ್ತೆ ದಿನಗೂಲಿ ಮಾಡುವವರಿಗೆ ಕೆಲಸ ಇಲ್ಲದಂತಾಗಿದೆ ಅಂತ. ಇಲ್ಲದಂತಾಗಿದೆ. ಇದ್ದದನ್ನು ಯಾಕೋಸ್ಕರ ಬಂದ್ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ನೋಡಿ, ಯಾರೋ ಮಾಡೋ ತಪ್ಪಿನಿಂದಾಗಿ ಈ ದುಡಿದು ತಿನ್ನುವ ವರ್ಗದವರಿಗೆ ತೊಂದರೆ ಆಗ್ತಿದೆ. ನಮಗೆ ಆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಲಿ ಅಪ್ಪ, ನಮಗೆ ಯಾಕೆ ಶಿಕ್ಷೆ ಕೊಡ್ತಿದ್ದಾರೆ? ಅಂದ್ರೆ ಲೀಗಲ್ ಆಗಿ ಪರ್ಮಿಷನ್ ಸಿಗ್ತಿಲ್ಲ, ಆದ್ರೆ ಇಲ್ಲಿಗಲ್ ಆಗಿ ಮಾಡೋರು ಮಾಡ್ತಾನೆ ಇದ್ದಾರೆ ಅಂತ. ಈಗ ಅವ್ರೆಂತ ಮಾಡ್ತಾರೆ, ಅನೇಕ ವರ್ಷದಿಂದ ನಾವು ನೋಡ್ತಿದ್ದೇವೆ, ಲೀಗಲ್ ಆಗಿ ಮಾಡ್ತೇವೆ ಅಂತ, ಆದ್ರೆ ಇಲ್ಲಿಗಲ್ ಹೋಗ್ತಾ ಇದೆ. ಯಾಕೆ ಇಲ್ಲಿಗಲ್ ಪರ್ಮಿಷನ್ ಕೊಡ್ಬೇಕು? ಲೀಗಲ್ ಆಗಿ ಮಾಡ್ಲಿ ಅಲ್ವಾ? ನಾವು ನೋಡಿ, ಪ್ರತಿ ಒಂದು 2 ಯೂನಿಟ್ ಹೊಯ್ಗೆ ಅಂದ್ರೆ 200 ಪಟ್ಟಿ ಹೊಯ್ಗೆ ಬರ್ತದೆ ಅದ್ರಲ್ಲಿ. ಅದು 5,000 6,000 ಸಿಗ್ಬಹುದು, ಕೊನೆಗೆ ಅದು 10,000-12,000 ಹೋಗ್ತದೆ. ನಮಗೆ 12,000 ಕೊಟ್ಟರು ನಮಗೆ ಲಾಸ್, ಅದ್ರಲ್ಲಿ ನಮಗೆ ಸಿಗುದಿಲ್ಲ ಹಣ. ನಾವು ನಮಗೆ ಬರುವ ಹಣದಿಂದ ನಮಗೆ ಲಾಸ್ ಆಗ್ತದೆ. ಈಗ ನೋಡಿ, ಅದು ಕೂಡ ಇಲ್ಲದಾಗೆ ಆಗಿದೆ. ಅಂದ್ರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ? ಯಾರು ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳ ಹತ್ರ ನೀವು ಮಾತಾಡಿದಾಗ ಅವ್ರು ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ? ಅವರು ಹೇಳ್ತಾರೆ, ನಮಗೆ ಈಗ ಮೊನ್ನೆ ನಾವು ಈಗ ಇವರ ಹತ್ರ ಜನಪ್ರತಿನಿಧಿ ಮಾತಾಡುವಾಗ ಎಂತ ಹೇಳ್ತಾರೆ ಅಂದ್ರೆ, ಇಲ್ಲಿಗಲ್ ಮಾಡಿದ್ರಿಂದ ಈ ಗಲಾಟೆ ಎಲ್ಲ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ್ರು. ಇಲ್ಲಿಗಲ್ ಮಾಡ್ಲಿಕ್ಕೆ ಯಾಕೆ ಅವಕಾಶ ಕೊಡ್ತಾರೆ ಅವರು? ಇಲ್ಲಿಗಲ್ ಬಂದ್ ಮಾಡ್ಲಿ ಅಲ್ವಾ? ಈಗ ಇಲ್ಲಿಗಲ್ ಬೇರೆ ಬೇರೆ ತುಂಬಾ ನಡೀತದೆ ಸಮಾಜದಲ್ಲಿ. ಮಾತ್ರ ಅಲ್ಲ, ಕಲ್ಲುವೈಗೆ ಹೋಗುದು ಮನೆ ಕಟ್ಲಿಕ್ಕೆ ಅಥವಾ ಸರ್ಕಾರದ ಕಾಮಗಾರಿಗೆ ಮಾಡ್ಲಿಕ್ಕೆ ಮಾತ್ರ. ಅಂದ್ರೆ ಇಷ್ಟು ವರ್ಷದಿಂದ ಇಲ್ಲಿಗಲ್ ಆಗಿ ಆಗ್ತಿದೆ ಅಂತ ಗೊತ್ತಿದ್ರು ಯಾಕೆ ಸುಮ್ನಿದ್ರು ಅಂತ? ಹೌದು, ಅವರ ಒಟ್ಟಿಗೆ ರಾಜಕೀಯದವರ ಒಟ್ಟಿಗೆ ಇದ್ದಾರೆ ಎಲ್ರು ಅದೊಂದು ಗಾದೆ ಹೇಳ್ತೇವೆ ಅಲ್ಲ. ನಾವು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳುದಲ್ಲ, ಎಲ್ರು ಒಂದೇ ತರ ಆಗಿದ್ದಾರೆ. ಎಲ್ರು ಅವರಿಗೆ ಸ್ವಲ್ಪ ಅವರವರ ಕಾರ್ಯಕರ್ತರೆಲ್ಲ ಇರ್ತಾರೆ ಅದರಲ್ಲಿ. ಆದ್ರೆ ನಾವ್ ಹೇಳೋದಿಷ್ಟೇ, ನಮಗೆ ಇಲ್ಲಿಗಲ್ ಬೇಡ, ಲೀಗಲ್ ಆಗಿ ಕೊಡಿ. ಆದ್ರೆ ನಮ್ಮ ಕೆಲಸವನ್ನು ಬಂದ್ ಮಾಡಬೇಡಿ ದಯವಿಟ್ಟು. ನಮ್ಮ ಕೆಲಸವನ್ನು ಬಂದ್ ಮಾಡಿದ್ರೆ ನಮ್ಮನ್ನು ನಂಬಿದ ಎಷ್ಟೋ ಜೀವಗಳಿದೆ, ಎಷ್ಟೋ ಕಾರ್ಮಿಕರಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲದ ಹಾಗೆ ಆಗ್ತದೆ, ಅವರನ್ನು ನಾವು ಬೀದಿಗೆ ಹಾಕಿದ ಹಾಗೆ ಆಗ್ತದೆ. ಅಂದ್ರೆ ಇದಕ್ಕೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ, ಆದ್ರೆ ಎಷ್ಟು ಟೈಮ್ ಆಗ್ತದೆ ಅಂತ ಏನಾದ್ರು ಹೇಳಿದಾರ ಅಂತ? ಈಗ ನಾವು ಮೊನ್ನೆ ಸಿಕ್ಕಿದ್ರು, ಎಲ್ಲ ಉಸ್ತುವಾರಿ ಮಿನಿಸ್ಟರ್ ಸಿಕ್ಕಿದ್ರು, ಗೃಹ ಮಂತ್ರಿ ಸಿಕ್ಕಿದ್ರು, ಎಲ್ಲರ ಹತ್ರ ಮಾತಾಡಿದ್ದೇವೆ. ನಾವು ಗುತ್ತಿಗೆದಾರರ ಸಂಘದಿಂದ ನಾವು ಹೋಗಿದ್ವಿ, ನಾವು ಮತ್ತೆ ನಮ್ಮ ಅಧ್ಯಕ್ಷರು ಮಾಬಲ್ ಕೊಟ್ರೆ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ. ಆಚೆಗೆ ಬಿಲ್ಡರ್ ಅಸೋಸಿಯೇಷನ್ ಬಂದಿದ್ದು, ಆಮೇಲೆ ಇಂಜಿನಿಯರ್ ಅಸೋಸಿಯೇಷನ್ ಇತ್ತು, ನಂತರ ಕೆಂಪು ಕಲ್ಲಿನ ಕೋರೆಯವರಿದ್ರು, ಅವರ ಸಂಘಟನೆಯವರಿದ್ರು. ಎಲ್ರು ನಾವು ಹೋಗಿ ಅವ್ರ ಹತ್ರ ಇದು ಮಾಡಿದ್ದೇವೆ, ವಿಜ್ಞಾಪನೆ ಎಲ್ಲ ಕೊಟ್ಟಿದ್ದೇವೆ. ನಮ್ಗೆ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಅಂತ. ಇಲ್ಲದ್ರೆ ನಾವು ಉಗ್ರ ಹೋರಾಟವನ್ನೇ ಮಾಡ್ಬೇಕಾಗ್ತದೆ, ಬೇರೆ ನಮಗೆ ದಾರಿ ಇಲ್ಲ. ಅಂದ್ರೆ ನಾವು ಬೇರೆ ಕಸುಬು ಮಾಡಿದವರು ಕೂಡ ಅಲ್ಲ, ಬೇರೆ ದಾರಿ ಹಿಡಿದವರು ಕೂಡ ಅಲ್ಲ, ನಾವು ದುಡಿದು ತಿನ್ನುವವರು ಅಷ್ಟೇ. ಸರ್, ಜಿಲ್ಲೆಯಲ್ಲಿ ಗಣಿಗಾರಿಕೆ ಸ್ತಬ್ಧಗೊಂಡಿರುವಂತದ್ದು ಅಥವಾ ನಿರ್ಮಾಣ ಕ್ಷೇತ್ರ ಕುಂಠಿತವಾಗಿರೋದಕ್ಕೆ ಅನುಮತಿ ಕೊಡದ್ದರ ಹಿಂದೆ ಏನಾದ್ರು ರಾಜಕೀಯ ಪಿತೂರಿ ಇರ್ಬೋದು ಅಂತ ನಿಮ್ಗೆ ಅನ್ಸ್ತದ ಅಂತ? ಹೇಳಲಿಕ್ಕೆ ಆಗುದಿಲ್ಲ, ನಮಗೆ ಗೊತ್ತಿಲ್ಲ ಅದು ಏನಂತ ಹೇಳಿ. ರಾಜಕೀಯ ಪಿತೂರಿ ಉಂಟಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಮಗಂತೂ ಪೆಟ್ಟು ಬಿದ್ದದ್ದು ಖಂಡಿತ. ನಮಗೆ ಅಂದ್ರೆ ಎಂತ ಆಗಿದೆ ಅಂತ ಹೇಳಿದ್ರೆ, ಈಗ ಒಂದು ವಾರ ಕಳಿತು, ಎಲ್ಲ ಸ್ಥಗಿತ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಸ್ಟಾಕ್ ಮಾಡಿದ ಮೆಟೀರಿಯಲ್ ಇದ್ದವರು ಮಾತ್ರ ಕೆಲಸ ಮಾಡ್ತಿದ್ದಾರೆ ಹೊರತು ಉಳಿದ ಎಲ್ಲರೂ ನಾವು ಬಂದ್ ಮಾಡಿದ್ದೇವೆ. ಯಾರಿಗೂ ಕೆಲಸ ಇಲ್ಲದ ಹಾಗೆ ಆಗಿದೆ. ನೀವು ಒಂದು ಕಡೆ ಒಂದು ರೌಂಡ್ ಮಂಗಳೂರು ಸಿಟಿ ದಕ್ಷಿಣ ತಿರುಗಿದ್ರೆ ಗೊತ್ತಾಗ್ತದೆ, ಎಲ್ಲ ಕೆಲಸ ಅರ್ಧಕ್ಕೆ ಕಾಮಗಾರಿ ನಿಂತಿದೆ, ಎಲ್ಲ ಕೆಲಸ ಇಲ್ಲದ ಹಾಗೆ ಆಗಿದೆ. ಇದರಿಂದ ನಮಗೆ ಮಾತ್ರ ಅಲ್ಲ, ನಾವು ಒಂದು ಸಿವಿಲ್ ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ ಒಂದು ಕೆಲಸ ಆಗ್ತದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಪ್ರತಿಯೊಂದು ಪೈಂಟ್ ಶಾಪ್ ಮತ್ತೆ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಶಾಪ್ ಹಾಗೆ ಇನ್ನಿತರ
ಮಾರ್ಕೆಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ವ್ಯವಹಾರಕ್ಕೂ ಕುಂಠಿತವಾಗ್ತದೆ ಇದರಿಂದ. ಆಗ ಸರ್ಕಾರದ ಬೊಕ್ಕಸಕ್ಕೆ ಲಾಸ್. ಆದ್ರಿಂದ ನಾವು ವಿನಮ್ರ ವಿನಂತಿ ಮಾಡುದು, ನಾವು ದುಡಿದು ತಿನ್ನುವ ವರ್ಗದವರಿಗೆ ಒಂದು ಏನು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ಮಾಡಿಕೊಡಿ, ಇಷ್ಟೇ ನಾವು ವಿನಂತಿ ಮಾಡಿಕೊಡಿ. ಓಕೆ, ಧನ್ಯವಾದಗಳು ಸರ್ ಮಾಹಿತಿ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ, ನಿರ್ಮಾಣ ಕ್ಷೇತ್ರಕ್ಕೆ ಇಂತಹ ಒಂದು ಹೊಡೆತ ಬಿದ್ದರೆ ಇಡೀ ಜಿಲ್ಲೆಯ ಔದ್ಯೋಗಿಕ ಪ್ರಗತಿ ಅಂತ ನಾವು ಏನು ಹೇಳ್ತೇವೆ ಅದರ ಮೇಲೆ ಪೆಟ್ಟು ಬೀಳ್ತದೆ. ಕೇವಲ ಒಂದು ಬಿಲ್ಡಿಂಗ್ ಕಟ್ಟುವುದು ಮಾತ್ರ ಅಲ್ಲ, ಆ ಬಿಲ್ಡಿಂಗಿಗೆ ಉಪಯೋಗವಾಗುವಂತ ಇನ್ನಿತರ ಸ್ವತ್ತುಗಳ ಖರೀದಿಯ ಮೇಲೂ ಪೆಟ್ಟು ಬೀಳ್ತದೆ. ನೀವೀಗ ಪ್ರತಿಯೊಂದು ಖರೀದಿಯ ಮೇಲೂ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಿ. ಆರ್ಥಿಕ ಬೆಳವಣಿಗೆಗೆ ಆರ್ಥಿಕ ಬೆಳವಣಿಗೆಗೆ ಬಾರಿ ದೊಡ್ಡ ಹೊಡೆತ ಇದು. ಜಿಲ್ಲೆಯ ಆರ್ಥಿಕ ಬೆಳವಣಿಗೆ ಕೇವಲ ನಮ್ಗೆ ಏನು ವಿಚಾರ ಏನಂತ ಹೇಳಿದ್ರೆ ಪೊಯ್ಯ ಎಲ್ಲ ಕಲ್ಲಲ್ಲ ಅಂತ. ಕೇವಲ ಪೊಯ್ಯ ಕಲ್ಲಿನ ವಿಚಾರ ಅಲ್ಲ ಇದು, ಇಡೀ ಜಿಲ್ಲೆಯ ಔದ್ಯೋಗಿಕ ಪ್ರಗತಿಗೆ ಇದು ಮಾರಕ ಆಗ್ತಾ ಇದೆ. ಅದರಿಂದಾಗಿ ಇಂತಹ ಒಂದು ಸಮಸ್ಯೆಯನ್ನ ಜಿಲ್ಲಾಡಳಿತ ಸ್ವತಃ ಮುತುವರ್ಜಿ ವಹಿಸಿ ಅದನ್ನು ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ. ಆದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಿದ್ರು ಸರ್, ಜನಪ್ರತಿನಿಧಿಗಳಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಯಾಕೆ ಇದಕ್ಕೆ ಕ್ರಮ ಕೈಗೊಳ್ತಿಲ್ಲ? ಅವರಿಗೆ ಅವರ ಜನರ ಸಮಸ್ಯೆ ಅರ್ಥ ಆಗ್ಬೇಕು. ಈ ಜನಪ್ರತಿನಿಧಿಗಳದ್ದು ಮತ್ತೊಂದು ಸಮಸ್ಯೆ. ಈ ಜನಪ್ರತಿನಿಧಿಗಳಲ್ಲೇ ಕೆಲವರಲ್ಲಿ ಭಿನ್ನಾಭಿಪ್ರಾಯಗಳು ಇವೆ. ಅದು ಯಾಕಂತ ಹೇಳಿದ್ರೆ ಅವರವರ ಪರ್ಸನಲ್ ವಿಷಯಗಳು, ವೈಯಕ್ತಿಕವಾಗಿ ಕೆಲವರ ಸ್ನೇಹ ಸಂಬಂಧಗಳು ಇರ್ತವೆ. ಜನಪ್ರತಿನಿಧಿಗಳಿಗೆ ಒಟ್ಟಿಗೆ ಇರುವವರೇ ಈ ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿಕೊಂಡವರು ಇರುವವರು. ಅಕ್ರಮ ಮರಳುಗಾರಿಕೆಯಲ್ಲಿ ಯಾರೆಲ್ಲ ತೊಡಗಿಕೊಂಡಿದ್ದಾರೋ ಅವರೆಲ್ಲರೂ ಒಬ್ಬೊಬ್ಬ MLA ಹಿಮ್ಮದಿಯಲ್ಲಿ ಟಳಾಯಿಸ್ತಾ ಇರುವವರು. ಅವ್ರು ಟಳಾಯಿಸುವುದೇ ಅವರ ಅಕ್ರಮ ವ್ಯವಹಾರಗಳಿಗೆ ಒಂದು ಶ್ರೀರಕ್ಷೆ ಸಿಗಲಿಂತೆ ಹೊರತು ಆ ಜನಪ್ರತಿನಿಧಿಗೆ ಏನಾದರೂ ರಕ್ಷಣೆ ಕೊಡುವಂಥದ್ದು ಅವರನ್ನು ಇದು ಮಾಡುವಂತಕ್ಕೆ ಅಲ್ಲ. ಅವರವರ ಅಕ್ರಮ ವ್ಯವಹಾರಕ್ಕೆ ಒಂದು ಶಾಸಕರು ಇವರ ಜೊತೆ ಜನಪ್ರತಿನಿಧಿಗಳ ಜೊತೆ ಗುರುತಿಸಿಕೊಂಡ್ರೆ ತೊಂದರೆ ಆಗಲ್ಲ. ಸರ್ಕಾರಿ ಅಧಿಕಾರಿಗಳಿಂದ ನಮಗೆ ತೊಂದರೆ ಆಗಲ್ಲ, ಸರ್ಕಾರಿ ಅಧಿಕಾರಿಗಳು ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಮಾಡಿದ್ರೆ ನಾವು ಶಾಸಕರಿಗೆ ಹೇಳ್ತೇವೆ, ಶಾಸಕರು ಅಲ್ಲಿಗೆ ಫೋನ್ ಮಾಡ್ತಾರೆ, ಅಲ್ಲಿಗೆ ನಮ್ಮ ಸಮಸ್ಯೆ ಮುಗೀತದೆ. ಇದು ಏನಾಗ್ತದೆ, ಇನ್ನೊಬ್ಬ ಶಾಸಕರೊಟ್ಟಿಗೆ ಇರುವವನಿಗೂ ಇವನಿಗೂ ಟಕ್ಕರ್ ಬಂದು ಅವರವರ ಮಧ್ಯೆ ಸಂಘರ್ಷಗಳು ಬೇರೆ ಬೇರೆ ರೀತಿಯ ಘಟನೆಗಳು ಇಲ್ಲಿ ಅನಾವರಣವಾಗಿದೆ. ಆದ್ದರಿಂದ ಇಂತಹ ಘಟನೆಗಳಿಗೆ ಇಂತಹ ಒಂದು ಅಕ್ರಮ ವ್ಯವಹಾರಗಳು ಕಾರಣವಾಗ್ತವೆ ಎನ್ನುವ ಕಾರಣಕ್ಕಾಗಿ ಅದನ್ನು ಪೊಲೀಸ್ ಇಲಾಖೆಗೆ ಬಂದ್ ಮಾಡಿರುವುದು. ಈಗ ಜಿಲ್ಲಾ SP ಅವರು ಬದಲಾವಣೆ ಆದಾಗ, ನಗರ ಪೊಲೀಸ್ ಆಯುಕ್ತರು ಬದಲಾವಣೆ ಆದಾಗ ಇಂತಹ ಬದಲಾವಣೆಗಳು ಯಾಕೆ ಆಗ್ತದೆ ಎನ್ನುವ ಮೂಲವನ್ನು ಹುಡುಕಲಿಕ್ಕೆ ಹೋದರೆ ಈ ಹಿಂದೆ ಏನು ಆಗುತ್ತಿತ್ತು ಎನ್ನುವ ನಿಮ್ಗೆ ಕಲ್ಪನೆ ಸಿಗುತ್ತೆ. ಅಂದ್ರೆ ಇಷ್ಟು ದಿವಸ ಸುಮ್ಮನಿದ್ರು, ಈಗ ಈ SP ಅಥವಾ ಕಮಿಷನರ್ ಚೇಂಜ್ ಆದ ಕೂಡಲೇ ಎಲ್ಲಕ್ಕೂ ಸ್ಥಗಿತ ಆಗಿದೆ ಅಂತ ಅಲ್ಲ. ಈ ಹಿಂದೆ ಹೇಗೆ ಇತ್ತು ಅಂತ ಹೇಳಿದ್ರೆ, ಈಗ ಇದೇ ಬೆಂಜನ ಪದವಿನಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಅಲ್ಲಿ ನೂರಾರು ಪಾಯಗಳಿವೆ, ಕಲ್ಲು ತೆಗೆಯುವಂತ ಪಾಯಗಳಿವೆ. ಅಲ್ಲಿಂದ ದಿನಕ್ಕೆ ಕಡಿಮೆ ಅಂದ್ರೆ ಒಂದು 500-600 ಲೋಡು ಕಲ್ಲುಗಳು ಸಾಗಾಟ ಆಗ್ತಾ ಇತ್ತು. ಯಾವ ರೋಡಲ್ಲಿ ಸಾಗಾಟ ಆಗೋದು? ಅದೇ PWD ರೋಡಲ್ಲಿ ಸಾಗಾಟ ಆಗ್ತಾ ಇತ್ತು. ಈ ಕಡೆ ಮಂಗಳೂರಿಗೆ ಬರ್ತಾ ಇತ್ತು, ಆ ಕಡೆ ಬಂಟ್ವಾಳಕ್ಕೆ ಹೋಗ್ತಾ ಇತ್ತು, ಎಲ್ಲ ಕಡೆಗಳಿಗೂ ಸ್ಥಳೀಯವಾಗಿ ಹೋಗ್ತಾ ಇದ್ದದ್ದೇ ಬೆಂಜನ ಪದವು ಪ್ರದೇಶ. ದೊಡ್ಡದೊಂದು ನೈಸರ್ಗಿಕವಾದಂತಹ ಕೆಂಪು ಕಲ್ಲಿನ ಒಂದು ಪದರ ಇರುವಂತಹ ಪ್ರದೇಶಗಳು. ಆಯ್ತಾ? ನಿಮಗೆ ಒಂದೊಂದು ಪಾಯ ಎಷ್ಟು ಅಡಿ ಆಳ ಇದೆ ಅಂತ ಹೇಳಿದ್ರೆ ಒಂದು 20-30 ಅಡಿ ಆಳದಲ್ಲಿ ಪಾಯಗಳಿವೆ. ಆ ಪಾಯದಿಂದ ಕಲ್ಲೆತ್ಕೊಂಡು ಹೋಗ್ತಾರೆ, ಲಾರಿಗಳು ಬರ್ತವೆ, ಅಂತ ಪಾಯಗಳಿವೆ. ಅಂತ ಲಾರಿಗಳಿಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಂಗಳಿಗೆ 5,000 ರೂಪಾಯಿ ಮಾಮೂಲು ಕೊಡುವಂತ ಸಿಸ್ಟಮ್ ಇತ್ತು. ಸ್ಥಳೀಯ ಪೊಲೀಸ್ ಅಂದ್ರೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ, ಅದೇ ರೀತಿ ಕಂಕನಾಡಿ ಗ್ರಾಮಾಂತರ ಪೊಲೀಸ್ ಠಾಣೆ, ಕಂಕನಾಡಿ ನಗರ ಠಾಣೆ, ಬಜ್ಪೆ ಠಾಣೆ, ಅದರ ಸುತ್ತಮುತ್ತ ಎಷ್ಟು ಪೊಲೀಸ್ ಠಾಣೆಗಳಿವೆ ಅಷ್ಟು ಪೊಲೀಸ್ ಠಾಣೆಗಳಿಗೆ ಒಂದು ಲಾರಿಯವರು ಒಂದು ತಿಂಗಳಿಗೆ 5,000 ರೂಪಾಯಿ ಮಾಮೂಲಿ ಕೊಡುವ ಸಿಸ್ಟಮ್ ಇತ್ತು. ಪೊಲೀಸರು ಕಲ್ಲಿನ ಲಾರಿಯನ್ನು ಮುಟ್ಟುತ್ತಾ ಇರಲಿಲ್ಲ. ಅವರು ರಾಜರೋಷವಾಗಿ ಹೋಗ್ತಾ ಇದ್ರು. ಅವರು ಸಹ ದುಡಿದು ತಿನ್ನೋದು, ಅವ್ರೇನು ಕದ್ದುಕೊಂಡು ಬಂದದಲ್ಲ ಅದನ್ನು, ಅವರೇನು ಕದ್ದುಕೊಂಡು ಬಂದದಲ್ಲ. ಆ ಜಾಗ ಯಾರ್ದು ಇತ್ತು
ಆ ಜಾಗದ ಓನರ್ನಿಂದ ಆ ಜಾಗವನ್ನು ಒಂದು 2 ವರ್ಷಕ್ಕೋ 3 ವರ್ಷಕ್ಕೋ 5 ವರ್ಷಕ್ಕೋ ಲೀಸ್ಗೆ ಪಡ್ಕೊಂಡು ಆ ಲೀಸ್ ಅಗ್ರಿಮೆಂಟಿನ ಆಧಾರದಲ್ಲಿ ಗಣಿ ಇಲಾಖೆಗೆ ಅರ್ಜಿ ಸಲ್ಲಿಸಿ ಇಷ್ಟು ಕ್ಯೂಬಿಕ್ ಮೀಟರ್ ಕಲ್ಲು ತೆಗಿಲಿಕ್ಕೆ ಪರ್ಮಿಟ್ ಪಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ರಾಜಧನವನ್ನು ಕಟ್ಟಿ ಅದರ ಒಟ್ಟಿಗೆ ಅಧಿಕಾರಿಗೆ ಸಂಬಂಧಪಟ್ಟ ರಾಜಧನವನ್ನೂ ಸೇರಿಸಿ, ಇಲ್ಲದ್ರೆ ಅವ ಕೊಡುವುದಿಲ್ಲ. ಅಷ್ಟನ್ನು ಸೇರಿಸಿದ್ರೆ ಅವ ಕೊಡುವುದಿಲ್ಲ, ಅದನ್ನು ಸೇರಿಸಿ ಪರ್ಮಿಟ್ ಪಡ್ಕೊಂಡಿರ್ತಾರೆ. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಎಷ್ಟು ಸ್ಕ್ವೇರ್ ಫೀಟಿಗೆ ಅಂತ ಹೇಳಿ ಪರ್ಮಿಟ್ ಪಡ್ಕೊಂಡಿರ್ತಾರೋ ಅದಕ್ಕಿಂತ ವಿಸ್ತಾರವಾದ ಜಾಗದಿಂದ ಕಲ್ಲನ್ನು ತೆಗಿಲಿಕ್ಕೆ ಹೋಗ್ತಾರೆ. ಸಹಜವಾಗಿ ನಿಮಗೆ ಪಟ್ಟಾ ಲ್ಯಾಂಡಲ್ಲಿ ಇದ್ದದಕ್ಕೆ ಮಾತ್ರ ನೀವು ಲೀಸ್ ಅಗ್ರಿಮೆಂಟ್ ಮಾಡಲಿಕ್ಕೆ ಆಗೋದು. ಸರ್ಕಾರಿ ಜಾಗವನ್ನು ನಿಮಗೆ ಲೀಸ್ ಅಗ್ರಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಸರ್ಕಾರಿ ಜಾಗದ ಕಲ್ಲು ಎತ್ತಿಕೊಂಡು ಹೋಗ್ತಾರೆ. ನಿಮಗೆ ಕಲ್ಲು ಅಂತ ಹೇಳಿದ ಕೂಡಲೇ ಇದು ಐಡೆಂಟಿಫೈಡ್ ಮಾಲು ಅಲ್ಲ, ಕಾನೂನು ಪ್ರಕಾರ ಅದು ಗುರುತು ಹಚ್ಚಬಹುದಾದಂತಹ ಸಾಮಗ್ರಿ ಅಲ್ಲ. ಕಲ್ಲು ಅನ್ನೋದು ಎಲ್ಲಾ ಕಲ್ಲುಗಳು ಒಂದೇ ತರ ಇರ್ತದೆ, ಇಲ್ಲಿಂದ ಅಲ್ಲಿಂದ ಗೊತ್ತಾಗಲ್ಲ, ಅದು ಐಡೆಂಟಿಫೈ ಆಗಲ್ಲ. ಅದನ್ನು ಕೊಂಡೋಗಿ ಕೋರ್ಟಿನ ಮುಂದೆ ನಿಲ್ಲಿಸಿದರೆ ಇದು ನನ್ನ ಕಲ್ಲು ಅಂತೇಳಿ ನಿಮ್ಗೆ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ. ಸರ್ಕಾರವು ಕ್ಲೈಮ್ ಮಾಡ್ಲಿಕ್ಕೆ, ಇದು ನನ್ನದೇ ಜಾಗದಿಂದ ತೆಗೆದಂತಲ್ಲಿ ಸರ್ಕಾರವು ಕ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅದು ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ಒಂದು ವ್ಯವಹಾರ ಅದು. ಆ ವ್ಯವಹಾರದಲ್ಲಿ ಎಲ್ಲರೂ ಪಾಲು ಪಡ್ಕೊಂಡಿದ್ರು, ಎಲ್ಲರೂ ಸರ್ಕಾರಿ ಅಧಿಕಾರಿಗಳು ಪಾಲು ಪಡ್ಕೊಂಡಿದ್ರು, ಈ ಅದನ್ನು ನಿರ್ವಹಿಸಿದವರು ಪಾಲು ಪಡ್ಕೊಂಡಿದ್ರು. ಆದರೆ ಅದರಲ್ಲಿ ದುಡಿಯುವವರು ಮಾತ್ರ ಸಂಬಳ ಪಡೀತಿದ್ರು ಅಷ್ಟೇ. ಅವರಿಗಿದ್ದದ್ದು ದಿನಗೂಲಿ ಮಾತ್ರ, ಅವರಿಗೆ ಬೇರೆ ಲಾಭ ಇರಲಿಲ್ಲ. ಅವರ ದುಡಿಮೆಗೆ ದಿನಕ್ಕೆ 500 ರೂಪಾಯಿ 600 ರೂಪಾಯಿ 700 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಅದನ್ನು ಸಾಗಿಸುವಂತಹ ಲಾರಿ ಅವರಿಗೆ ಬಾಡಿಗೆ ಸಿಗ್ತಾ ಇತ್ತು. ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ. ಅದನ್ನು ಬಳಸಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು. ಅದರಿಂದಾಗಿ ಬೇರೆಯವರಿಗೆಲ್ಲ ಅನುಕೂಲಗಳು ಆಗ್ತಾ ಇತ್ತು. ಈಗ ಒಟ್ಟಾರೆ ವ್ಯವಸ್ಥೆ ಕೇವಲ ಒಂದು ಕಲ್ಲಿನಿಂದ ನಿಂತು ಹೋಯಿತು, ಒಂದು ಕಲ್ಲಿನ ವ್ಯವಹಾರದಿಂದ ನಿಂತು ಹೋಯಿತು. ಇದರಲ್ಲಿ ಕಲ್ಲು ಕಾಂಟ್ರಾಕ್ಟರ್ಗೆ ಕಲ್ಲು ಲೀಗಲ್ ಆಗಿ ಬರ್ತದ ಇಲ್ಲಿಗಲ್ ಆಗಿ ಬರ್ತದ ಅಂತ ಹೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗತ್ತಾ? ಪರ್ಮಿಟ್ ಇದ್ದ ಕಲ್ಲು ಮಾತ್ರ ಇಲ್ಲಿಗೆ ತನ್ನಿ ಅಂತ ಹೇಳಲಿಕ್ಕೆ ಆಗತ್ತಾ? ಆಗುದಿಲ್ಲ. ಪರ್ಮಿಟ್ ಇರಲಿ ಇಲ್ಲದೇ ಇರಲಿ, ಕಲ್ಲು ಬೇಕು, ಕಲ್ಲು ಬೇಕು. ಅವ ಕಲ್ಲಿಗೆ ಎಷ್ಟು 3,000 ಕೊಡ್ತಾನೆ, 3,000, 4,000 ಅಂದ್ರೆ 4,000. ಇಷ್ಟೇ ಬಿಟ್ರೆ ಕಾಂಟ್ರಾಕ್ಟರಿಗೆ ಮತ್ತೆ ಪ್ರಶ್ನೆ ಇಲ್ಲ. ಅವ ಕದ್ದು ತರ್ತಾನ ಕದಿಯದ ತರ್ತಾನ ಗೊತ್ತಿಲ್ಲ ಅಂತ ಕಲ್ಲು ಬಂದಿದೆ ಹೇಳಿದ ಕೂಡಲೇ ಕಲ್ಲು ಬರ್ತಾ ಇತ್ತು. ಕೆಲಸಗಾರರಿಗೆ ಧೈರ್ಯ ಇರ್ತಾ ಇತ್ತು, ಮಾಲ್ ಇದೆ, ನಾವು ಕೆಲಸ ಮಾಡಬಹುದು ಅಂತೇಳಿ. ಸಂಜೆ ಆಗುವಾಗ ಸಂಬಳ ಸಿಗ್ತದೆ ಅಂತೇಳಿ. ಆದ್ರೆ ಇದಕ್ಕೆ ಈಗ ಕಡಿವಾಣ. ಆದ್ರೆ ಕೆಂಪು ಕಲ್ಲು ಮತ್ತು ಮರಳುಗಾರಿಕೆಗೆ ಅನುಮತಿ ಕೊಡಿ ಅಂತ ಹೇಳಿದ್ರೆ ಕೂಡ ಈ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ಸ್ಪಂದನೆ ಯಾಕೆ ನೀಡ್ತಿಲ್ಲ ಅಂತ? ಯಾಕಂತ ಹೇಳಿದ್ರೆ ಅವರಿಗೆ ತಿಂದು ತಿಂದು ಕೊಬ್ಬಿ ಹೋಗಿದ್ದಾರೆ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು. ಆಯ್ತಾ? ಅದರಲ್ಲಿರುವ ಅಧಿಕಾರಿಗಳೆಲ್ಲ ಒಮ್ಮನೆ ಕೃಷ್ಣವೇಣಿ ಅಂತ ಹೇಳಿ ಒಬ್ರು ಅಧಿಕಾರಿ ಇದ್ರು. ಅದು 2 ತಿಂಗಳ ಹಿಂದೆ ಅವರ ಮನೆಗೆ ರೈಡ್ ಆಗಿತ್ತು. ಅಕ್ರಮ ಸಂಪತ್ತು ಎಷ್ಟಿದೆ ಅಂತ ಹೇಳಿ ಲೋಕಾಯುಕ್ತದ ರೈಡ್ ಮಾಡಿದ್ರು, ಅವರನ್ನು ಎನ್ಕ್ವೈರಿ ಮಾಡಿದ್ರು, ನೋಟಿಸ್ ಕೊಟ್ಟು ಹೋಗಿದ್ರು. ಅದು ಆಗಿ 1 ತಿಂಗಳ ಒಳಗೆ ಮತ್ತೊಬ್ಬನಿಂದ ಲಂಚಕ್ಕಾಗಿ ಬೇಡಿಕೆ ಇಟ್ಟು ಪುನಃ ಲೋಕಾಯುಕ್ತರಿಂದ ದಾಳಿಯಾಗಿ ಟ್ರಾಫಿಕ್ ಒಳಗಾಗಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಆ ಹೆಂಗಸು ದುಡ್ಡು ತಿಂದಿರ್ಬೇಕು? ಒಂದು ದಾಳಿಯಾಗಿ ಟ್ರ್ಯಾಪ್ ಆಗಿ ಅವರ ಅಕ್ರಮ ಸಂಪತ್ತು ಎಷ್ಟಿದೆ ಅಂತ ಎಲ್ಲ ಇದಾಗಿ ಕೇಸ್ ಆಗಿ ಅವರು ಮತ್ತೆ ಅವರಿಗೆ ಡ್ಯೂಟಿಗೆ ಬರ್ಲಿಕ್ಕೆ ಅದು ಏನಂತ ಹೇಳಿದ್ರೆ ಲೋಕಾಯುಕ್ತ ದಾಳಿಯಲ್ಲಿ 2 ವಿಧ ಇರ್ತದೆ. ಟ್ರ್ಯಾಪ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಬಿಡಿಸುವಂತಾರೆ, ಜೈಲಿಗೆ ಹೋಗ್ತಾರೆ, ಮತ್ತೆ ಜಾಮೀನಿನ ಮೇಲೆ ಹೊರಗೆ ಬರ್ತಾರೆ. ಆಯ್ತಾ? ಈ ಅಕ್ರಮ ಸಂಪತ್ತು ಅಂತ ಹೇಳಿದ ಕೂಡಲೇ ಎಲ್ಲ ಸರ್ಚ್ ಮಾಡ್ತಾರೆ, ಪಾಯಿಂಟ್ ಔಟ್ ಮಾಡ್ತಾರೆ, ಮತ್ತೆ ಅವರಿಗೆ ಒಂದು ಲೀಗಲ್ ನೋಟಿಸ್ ಕೊಡ್ತಾರೆ, ಬಿಟ್ಟು ಹೋಗ್ತಾರೆ. ಅವರ ಮೇಲೆ ಕೇಸ್ ಮಾಡಿರುವುದಿಲ್ಲ. ಅದಕ್ಕೆ ಅವರು ಯಾವುದೆಲ್ಲ ಸೊತ್ತುಗಳನ್ನು ಅವರು
Documents ಕೊಡ್ತಾರೆ. ಸೀಸ್ ಮಾಡಿರ್ತಾರೆ, ಅದನ್ನೆಲ್ಲ ಅವರ ವಶಕ್ಕೆ ಬಿಟ್ಟು ಕೊಡ್ತಾರೆ. ಮನೆ ಇರ್ಬೋದು, ಮನೆಯಲ್ಲಿದ್ದ ಚಿನ್ನಾಭರಣ ಇರ್ಬೋದು, ಕ್ಯಾಶ್ ಇರ್ಬೋದು, ಯಾವುದನ್ನು ಲೋಕಾಯುಕ್ತ ಅಧಿಕಾರಿಗಳು ತಗೊಂಡು ಹೋಗೋದಿಲ್ಲ. ಆದ್ರೆ ಮಹಾಜರು ಮಾಡಿರ್ತಾರೆ, ಮಹಾಜರಿಗೆ ಒಂದು ಸಿಗ್ನೇಚರ್ ತಗೊಂಡಿರ್ತಾರೆ, ಎಷ್ಟೆಷ್ಟಿತ್ತು ಅಂತ ಗೊತ್ತಾಗತ್ತೆ. ಮತ್ತೆ ಅವರಿಗೆ ಒಂದು ನೋಟಿಸ್ ಕೊಟ್ಟು ಇಂಥ ದಿವಸ ನಮ್ಮ ಕಚೇರಿಗೆ ಬಂದು ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡ್ಬೇಕಂತ ಹೇಳಿ ಹೋಗ್ತಾರೆ. ಮತ್ತೆ ಇವರು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೊಂಡೋಗಿ ಕೊಟ್ಟು ಆ ದಾಖಲೆಗಳು ಮತ್ತು ಇವರ ಆದಾಯ ಇದು ಸರಿ ಇದ್ರೆ ಆ ಪ್ರಕರಣ ಕ್ಲೋಸ್ ಆಗತ್ತೆ. ಲೋಕಾಯುಕ್ತ ದಾಳಿಯಲ್ಲಿ 2 ವಿಧ ಇದೆ. ಟ್ರ್ಯಾಪ್ ಬೇರೆ, ದಾಳಿ ಬೇರೆ. ಅಕ್ರಮ ಸಂಪತ್ತಿಗೆ ದಾಳಿ ಬೇರೆ. ಒಂದು ವೇಳೆ ಅಕ್ರಮ ಸಂಪತ್ತಿಗೆ ನಿಮಗೆ ದಾಖಲೆ ಕೊಡ್ಲಿಕ್ಕೆ ಆಗಲ್ಲ ಇದ್ರೆ ಅಷ್ಟು ಸಂಪತ್ತನ್ನು ಸರ್ಕಾರಕ್ಕೆ ಮುಟ್ಟುಕೊಳ್ಳಾಗಲಾಗ್ತದೆ. ಟ್ರ್ಯಾಪಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ಲಂಚದ ಹಣವನ್ನು ಸೀಸ್ ಮಾಡ್ತಾರೆ, ಅವರನ್ನು ಅರೆಸ್ಟ್ ಮಾಡ್ತಾರೆ, ಕೋರ್ಟಿಗೆ ಪೊಲೀಸ್ ಮಾಡ್ತಾರೆ, ಅದರ ಮೇಲೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ಈ ರೀತಿ ಈ ಕೃಷ್ಣವೇಣಿ ಮೇಲೆ ಸುಲಿಗೆ ಆಗಿರೋದು ಅಕ್ರಮ ಸಂಪತ್ತಿನ ಮೇಲೆ ದಾಳಿ ಆಗಿರೋದು, 2ನೇ ಬಾರಿ ಆಗಿರೋದು ಟ್ರ್ಯಾಪ್ ಆಗಿರೋದು. ಯಾವುದೋ ಒಂದು ಜಾಗಕ್ಕೆ ಇದು ಕಲ್ಲು ತೆಗಿಲಿಕ್ಕೆ ಅವ್ರಿಗೇನು ಮನೆ ಕಟ್ಟಲಿಕ್ಕಿದೆ ಅಂತ ಅಲ್ಲಿ ಒಂದು ಬಂಡೆ ಕಲ್ಲಿತ್ತು. ಆ ಬಂಡೆ ಕಲ್ಲನ್ನು ಅವ್ರು ತೆಗಿಬೇಕಿತ್ತು. ಅದಕ್ಕೆ ಗಣಿ ಇಲಾಖೆದು ಪರ್ಮಿಷನ್ ಬೇಕು, ಇಲ್ಲ ಬಂಡೆ ಕಲ್ಲನ್ನು ತೆಗಿಲಿಕ್ಕೆ ಆಗಲ್ಲ. ಅದಕ್ಕೆ ಬೇಕಾಗಿ ಅವರು ಅರ್ಜಿ ಕೊಟ್ಟಿದ್ರು. ಆ ಅರ್ಜಿಯನ್ನು ವಿಲೇ ಮಾಡಲಿಕ್ಕೆ ಅವ್ರಿಗೆ 50,000 ರೂಪಾಯಿನ ಕೇಳಿದ್ರು. ಅದಕ್ಕೆ ಅವ್ರು 50,000 ತಂದು ಕೊಟ್ಟರು. ಅದರ ಬೆನ್ನ ಲೋಕಾಯುಕ್ತದವರು ಬಂದು ರೈಡ್ ಮಾಡಿದ್ರು. ಇಂಥ ಅಧಿಕಾರಿಗಳು ಗಣಿ ಇಲಾಖೆಯಲ್ಲಿ ಇದ್ದದ್ದು. ಅದಕ್ಕಿಂತ ಮೊದಲು ಇದ್ದ ಅಧಿಕಾರಿಗಳು ಅಂತವರೇ. ಆದ್ದರಿಂದಾಗಿ ಈ ಗಣಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರದಿಂದಾಗಿ ಇವತ್ತು ಕಟ್ಟುನಿಟ್ಟಿನ ಹಿರಿಯ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಎಲ್ಲರಿಗೂ ಬಿಸಿ ಮುಟ್ಟಿದೆ. ಇನ್ನಾದ್ರೂ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಗಳು ನಿಲ್ಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾಹಿತಿನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದು ಇವತ್ತಿನ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯಗಳ ಜೊತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units,
are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Ideal ice cream, milky way to your heart. Embellished with a variety of fruits and flavored with rich crunch and chips, they treat your taste buds. Ideal ice cream. B. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಹಾಯ್ ಏನು ಆಶೀರ್ವಾದಕ್ಕೆ ಜಾಯ್ನ್ ಆಯ್ರ ಬೈನಿ ಆಶೀರ್ವಾದ ಬಂಡ ಒಂದು ಸ್ಕೀಮ್ ಅವಟ್ಟೆ ಇಲ್ಲುಂಡು ಬೈಕ್ ಉಂಡು ಕಾರ್ ಉಂಡು ಇಲ್ಲಾಗ ಬೋಡೇನ ಮಾತ ಐಟಮ್ಲ ಉಂಡು ಗ್ಯಾರಂಟಿ ಉಂಡತ ನಂಬಿಕೆಗೆ ನನಂಜಿ ಪುದರೆ ಆಶೀರ್ವಾದ ಯಾನ ಸೇರ್ದ ನಿಕ್ಲ ಸೇರ್ಲವೇ ತುಳುನಾಡದ ಮಾಂತ ಬಂದಲೆಗಳ ಸೊಲ್ಮೆಲು ಆಶೀರ್ವಾದ 2.0 ಯಾಲ ಸೇರ್ದೆ ನಿಕ್ಲ ಸೇರ್ಲಿ. ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್. ಇದು ಹೊಳಿತಿದೆ ನಿಮ್ ಥರಾನೇ, ನೀನು ಸಹ ಹೊಳಿತಿದೆಯಾ? ಶತಮಾನದ ವಾರಸುದಾರಿಕೆಯ ಹೊಸ ಮುಖ.